ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಬಹುಶಃ ಮದುವೆಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಯ್ತಾ ಇರುವಂತಹ, ಹುಡುಗಿಯನ್ನು ಹುಡುಕ್ತಾ ಇರುವಂತಹ, ಆಸೆ ಕನಸುಗಳನ್ನು ಹೊತ್ತುಕೊಂಡಿರುವಂತಹ ಯುವಕರು, ಹುಡುಗರು ನೋಡಲೇಬೇಕಾಗಿರುವಂತಹ ಒಂದು ಸ್ಟೋರಿ ಇದು. ಅಲ್ಲೂ ಇಲ್ಲೂ ಎಲ್ಲೂ ನಡೆದಿರುವಂತಹ ಸ್ಟೋರಿ ಅಲ್ಲ, ಬದಲಾಗಿ ನಮ್ಮ ಕರಾವಳಿ ಭಾಗದಲ್ಲಿ, ನಮ್ಮ ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ನೈಜ ಘಟನೆ, ಜೊತೆಗೆ ಒಂದು ವಿಚಿತ್ರವಾಗಿರುವಂತಹ ಘಟನೆ, ಜೊತೆಗೆ ಒಂದು ಶಾಕಿಂಗ್ ಆಗಿರುವಂತಹ ಘಟನೆ. ಬಹುಶಃ ಶಾಕಿಂಗ್ ಆಗಿರುವಂತಹ ಘಟನೆ ಯಾರಿಗೆ ಅಂತ ಬಂದಾಗ, ಯಾರಿಗೆಲ್ಲ ಮದುವೆ ಆಗಿಲ್ಲ, ಹುಡುಗಿ ಹುಡುಕ್ತಾ ಇದ್ದೀರಿ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಹುಡುಗರು, ತಮಗೆಲ್ಲರಿಗೂ ಕೂಡ ಶಾಕಿಂಗ್ ಆಗಿರುವಂತಹ ವಿಚಾರ ಇದು. ಜೊತೆಗೆ ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ತಂದೆ ತಾಯಿಗೆ ಮಗಳು ಮಾಡಿದಂತಹ ಅನ್ಯಾಯ, ಬಹಳಷ್ಟು ಆಸೆ ಕನಸುಗಳನ್ನು ಹೊತ್ತಂತಹ ಮಗಳ ಭವಿಷ್ಯದ ಬಗ್ಗೆ ಆಸೆ ಆಕಾಂಕ್ಷೆ ಕನಸುಗಳನ್ನು ಹೊತ್ತಂತಹ ತಂದೆ ತಾಯಿಗೂ ಕೂಡ ಮಗಳು ಮಾಡಿದಂತಹ ದ್ರೋಹ ಇದು. ಇವೆಲ್ಲದರ ಜೊತೆಗೆ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಈ ಕಾರ್ಯಕ್ರಮವನ್ನು ನೋಡಲೇಬೇಕಾಗಿರುವಂತಹ ವಿಚಾರ ಇದು. ಯಾಕಂದರೆ ಬಹಳಷ್ಟು ಜನರು ಇತ್ತೀಚಿನ ಕಾಲಘಟ್ಟದಲ್ಲಿ ಹುಡುಗರು ಹೇಳ್ತಾರಪ್ಪ, ಇದು ಅತಿಶಯೋಕ್ತಿ ಅಲ್ಲ, ಯಾರು ಏನು ಬೇಕಾದರೂ ಹೇಳ್ಬೋದು, ಆದರೆ ಇದನ್ನು ಬೇರೆ ಆಯಾಮಗಳಲ್ಲಿ ನೋಡುವ ಅವಶ್ಯಕತೆಗಳಿಲ್ಲ. ಆದರೆ ಆಗಿರುವಂತಹ ಘಟನೆಯ ಮೇಲೆ ನಾನು ಮಾತಾಡ್ತಿರುವಂಥದ್ದು, ಆಗಿರುವಂತಹ ಘಟನೆಗಳ ಮೇಲೆ ಈ ಒಂದು ವಿಮರ್ಶೆ ಇರುವಂಥದ್ದು. ಯಾಕಂದರೆ ಅಂತಹ ಘಟನೆ ನಡೆದಿರುವಂಥದ್ದು. ಬಹಳಷ್ಟು ಹೇಳ್ತಾರೆ ಯುವಕರು, ಮದುವೆ ಆಗಲಿಕ್ಕೆ ಭಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ, ಯಾಕಂತ ಬಂದಾಗ ಈ ಕಾರಣಗಳಿಗೋಸ್ಕರ ಅನ್ನುವಂಥದ್ದು. ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಅನ್ಯಾಯ ಆಗ್ತಾ ಇದೆ, ದೋಖಾ ಆಗ್ತಾ ಇದೆ. ಮದುವೆ ನಾಳೆ ನಡೀತಾ ಇದೆ ಅಂತ ಬಂದಾಗ ಹಿಂದಿನ ದಿನ ಹೆಣ್ಮಗಳು ಓಡಿ ಹೋಗ್ತಾಳೆ, ಅಥವಾ ಗಂಡು ಮಗನೂ ಕೂಡ ಓಡಿ ಹೋಗ್ತಾನೆ, ಇಲ್ಲ ಅನ್ನುವಂಥದ್ದಿಲ್ಲ. ಮದುವೆ ಮುರಿದು ಬೀಳುತ್ತೆ, ಆಗ ಇಡೀ ಎರಡು ಕುಟುಂಬಕ್ಕೆ ಬಹಳಷ್ಟು ಅನ್ಯಾಯ ಆಗುತ್ತೆ, ಬಹಳಷ್ಟು ದುಃಖ ಆಗುತ್ತೆ. ಇಂತಹ ಒಂದು ನೈಜ ಘಟನೆ ಒನ್ಸ್ ಅಗೇನ್ ನಮ್ಮ ಮಂಗಳೂರಿನಲ್ಲಿ ನಡೆದಿದೆ. ನಿಜವೂ ಕೂಡ ಬಹಳಷ್ಟು ಬೇಸರ ಆಗುತ್ತೆ ಈ ಘಟನೆಯನ್ನು ನೋಡಿದಾಗ. ಯಾಕೆ, ಏನು ಅನ್ನುವಂಥದ್ದು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಅಯ್ಯೋ ಇದೆಂತ ಅನ್ಯಾಯ, ನಿಜವಾಗ್ಲೂ ಕೂಡ 100ಕ್ಕೆ 100 ಇದು ತುಂಬ ದೊಡ್ಡ ಮಟ್ಟದ ಅನ್ಯಾಯ. ಯಾಕಂದರೆ ಆ ಹುಡುಗನ ಪಾಲಿಗೆ, ಜೊತೆಗೆ ಆ ಹುಡುಗನ ತಂದೆ ತಾಯಿಗೆ, ಆ ಕುಟುಂಬದವರಿಗೆ ಎಲ್ರಿಗೂ ಕೂಡ ತಲೆ ತಗ್ಗಿಸುವಂತಹ ಒಂದು ವಿಚಾರ ಆ ಹುಡುಗಿಯ ತಂದೆ ತಾಯಿಗೂ ಕೂಡ. ಯಾಕಂದರೆ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ನಮ್ಮ ಸಮಾಜದಲ್ಲಿ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಒಂದು ಮದುವೆ ಇಷ್ಟ ಇಲ್ಲ ಅಂತ ಬಂದಾಗ ನೇರವಾಗಿ ಮದುವೆ ಇಷ್ಟ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮೊದಲೇ ಹೇಳಬಹುದು. ಆದರೆ ಅದನ್ನು ಬಿಟ್ಟು ಮದುವೆಯ ಹಂತಕ್ಕೆ ಬಂದು ತಲುಪಿ ಮದುವೆ ಇನ್ನೇನು ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದ್ದಾಗ ಹಸೆಮಣೆ ಏರಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿ ಹುಡುಗಿ ಮಾಡಿರುವಂಥದ್ದು, ಮದುಮಗಳು ಮಾಡಿರುವಂಥದ್ದು 100ಕ್ಕೆ 100 ಅನ್ಯಾಯ ಇದು. ಯಾಕಂದರೆ ಅವರವರ ಸ್ವಾತಂತ್ರ್ಯ, ಅವರವರ ವಿಚಾರ ಎಲ್ಲವೂ ಕೂಡ ಬರುತ್ತೆ. ಆದರೆ ಈ ಹೊತ್ತಿನಲ್ಲಿ ಸ್ವಾತಂತ್ರ್ಯ ಅನ್ನುವಂತಹ ಪದಕ್ಕೆ ಅರ್ಥ ಇರುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಪಾಪ ಆ ಹುಡುಗ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಶಾಕಿಂಗಲ್ಲಿ. ಅಂದರೆ ಬಹಳಷ್ಟು ಆಸೆ ಕನಸುಗಳನ್ನು ಭವಿಷ್ಯದ ಬಗ್ಗೆ ಇಟ್ಟುಕೊಂಡಿದ್ದಂತಹ ಆ ಯುವಕ, ಆತ ಏನು ನಾರ್ಮಲ್ ಆಗಿಲ್ಲ, ತುಂಬ ಹ್ಯಾಂಡ್ಸಮ್ ಆಗಿರುವಂತಹ ಹುಡುಗ ಆತನು ಕೂಡ. ಆದರೆ ಇಲ್ಲಿ ಆಗಿರುವಂಥದ್ದೇನು ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದರೆ ಹ್ಯಾಂಡ್ಸಮ್ ಆಗಿರುವಂಥ ಹುಡುಗ, ಒಳ್ಳೆಯ ಕೆಲಸದಲ್ಲಿರುವಂತಹ ಹುಡುಗ, ಭವಿಷ್ಯದ ಬಗ್ಗೆ ಕನಸನ್ನು ಕಟ್ಟಿಕೊಂಡಿದ್ದಂತಹ ಹುಡುಗ, ಹೊಸ ಮನೆಯನ್ನು ನಿರ್ಮಾಣ ಮಾಡಿ ಗೃಹ ಪ್ರವೇಶ ಮಾಡಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದಂತಹ ಯುವಕ, ಧರ್ಮಪತ್ನಿಯಾಗಿ ಬರುವಂತಹ ಹುಡುಗಿಯನ್ನ, ಹೆಣ್ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತಹ ಆಸೆಯಲ್ಲಿ, ಆಕಾಂಕ್ಷೆಯಲ್ಲಿ ಹೊಸ ಮನೆ ಕಟ್ಟಿಕೊಂಡಿದ್ದಂತಹ ಯುವಕ, ಆತನಿಗಾದಂತಹ ಅನ್ಯಾಯ ಇದು 100ಕ್ಕೆ 100 ಅನ್ಯಾಯ ಇದು. ಯಾರು ಏನು ಬೇಕಾದರೂ ಹೇಳ್ಬೋದು. ಯಾಕಂದರೆ ಮದುವೆ ಇಷ್ಟ ಇಲ್ಲ, ಹುಡುಗ ಇಷ್ಟ ಇಲ್ಲ, ಅಥವಾ ಏನೋ ವಿಚಾರಗಳಿದೆ ಅಂತ ಬಂದಾಗ ಅದನ್ನು ನೇರವಾಗಿ ಹೇಳ್ಬೋದಿತ್ತು. ಆದರೆ ಈ ರೀತಿ ಆ ಹುಡುಗನ ಭವಿಷ್ಯವನ್ನು, ಅವರ ಮನೆಯವರ ಮಾನ ಮರ್ಯಾದೆಯನ್ನು ಹಾಳು ಮಾಡುವಂತಹ ಹಕ್ಕು ಯಾವೊಬ್ಬಳಿಗೂ ಕೂಡ ಇಲ್ಲ, ಯಾವೊಬ್ಬನಿಗೂ ಕೂಡ ಇಲ್ಲ. ಆದರೆ ಇಂತಹ ಮನಸ್ಥಿತಿಗಳಿದೆಯಲ್ಲ, ಇದು ನಾನು ನೇರವಾಗಿ ಹೇಳ್ತೀನಿ, ವಿಕೃತವಾಗಿರುವಂತಹ ಮನಸ್ಥಿತಿಗಳು. ಇಂತಹ ವಿಕೃತ ಮನಸ್ಥಿತಿಗಳು ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದೆ. ಎಸ್, ಎಲ್ಲಾಗಿದೆ, ಏನು ಕತೆ, ಡೀಟೇಲ್ಸ್ ಬರ್ತಾ ಇದೆ. ಎಸ್, ಇದು ನಿಶ್ಚಿತಾರ್ಥ ನಡೆದು ಮದುವೆಗೆ ನಡೆದಿತ್ತು ಸಿದ್ಧತೆ. ಇದು ಮಂಗಳೂರಿನ ಬೋಳಾರದಲ್ಲಿ ನಡೆದಿರುವಂತಹ ಘಟನೆ. ನಿಶ್ಚಿತಾರ್ಥ ನಡೆದು ಮದುವೆಗೆ ನಡೆದಿತ್ತು ಕೂಡ ಸಿದ್ಧತೆ. ಭರ್ಜರಿಯಾಗಿ ಮದುವೆ ಮಾಡುವಂತಹ ಸಿದ್ಧತೆಯಲ್ಲಿದ್ದಂತಹ ಯುವಕ ಮತ್ತು ಯುವತಿಯ ಮನೆಯವರು, ಮದುಮಗ ಮತ್ತು ಮದುಮಗಳು ಹಸೆಮಣೆ ಏರ್ಲಿಕ್ಕೆ ರೆಡಿಯಾಗಿದ್ರು. ಹಸೆಮಣೆ ಏರ್ಬೇಕಾಗಿರುವಂತಹ ಯುವತಿ ದಿಢೀರ್ ನಾಪತ್ತೆಯಾಗಿದ್ದಾಳೆ. ಹಸೆಮಣೆ ಏರ್ಬೇಕಾಗಿರುವಂತಹ ಯುವತಿ ದಿಢೀರ್ ನಾಪತ್ತೆಯಾಗಿದ್ದಾಳೆ. ಸೊ ಹಾಗಿದ್ದಾಗ ಅವಳಿಗೋಸ್ಕರ ಈಗಾಗಲೇ ಹುಡುಕಾಟ ಶುರುವಾಗಿದೆ. ಮಗಳ ಪತ್ತೆಗಾಗಿ ಪೊಲೀಸರ ಮೊರೆ ಹೋಗಿರುವಂತಹ ಪೋಷಕರು, ಮಗಳ ಪತ್ತೆಯನ್ನು ಮಾಡಿಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಪೋಷಕರು ಅಂಗಲಾಚ್ತಾ ಇದ್ದಾರೆ ಪೊಲೀಸರಿಗೆ. ಇವೆಲ್ಲದರ ಜೊತೆಗೆ ಮಗಳು ಎಲ್ಲಿ ಹೋದ್ಲು, ಏನು ಕತೆ ಅಂತ ಬಂದಾಗ ಯುವತಿಯೊಬ್ಬಳು ಮದುವೆಯ ಹಿಂದಿನ ದಿನ ನಾಪತ್ತೆಯಾಗಿರುವಂತಹ ಘಟನೆ ಇದು. ಮದುವೆಯ ಹಿಂದಿನ ದಿನ ಯುವತಿ ನಾಪತ್ತೆಯಾಗಿರುವಂತಹ ಘಟನೆ. ಮಂಗಳೂರಿನ ಬೋಳಾರದ 22 ವರ್ಷದ ಪಲ್ಲವಿ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಏನು ಕತೆ ಅನ್ನುವಂಥದ್ದು ಗೊತ್ತಿಲ್ಲ. ಮಂಗಳೂರಿನ ಬೋಳಾರದಲ್ಲಿರುವಂತಹ ಪಲ್ಲವಿ 22 ವರ್ಷ ಅವರಿಗೆ, ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಅವರನ್ನು ಹುಡುಕಿ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಲ್ಲಿಯೂ ಕೂಡ ಮನವಿಯನ್ನು ಮಾಡಿದ್ದಾರೆ ಪೋಷಕರು. ಇವೆಲ್ಲದರ ಜೊತೆಗೆ ಎಸ್,
ತಾವು ಗಮನಿಸಬಹುದು ಅಲ್ಲಿ ಪಕ್ಕದಲ್ಲಿ ಫೋಟೋಗಳು ಬರ್ತಾ ಇದೆ. ಫೋಟೋಗಳನ್ನು ತಾವು ನೋಡ್ತಾ ಇದ್ರಿ. ಆ ಪಕ್ಕದಲ್ಲಿ ಕಂಡು ಬರ್ತಾ ಇರುವಂತಹ ಫೋಟೋಗಳು ಅದ್ದೂರಿಯಾಗಿ ಭರ್ಜರಿಯಾಗಿ ಪ್ರೀ ವೆಡ್ಡಿಂಗ್ ಶೂಟ್. ಇತ್ತೀಚಿನ ದಿನಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನುವಂಥದ್ದು ಭಾಳಷ್ಟು ಫ್ಯಾಷನ್ ಆಗಿ ಹೋಗಿದೆ. ಮದುವೆಯ ಮುಂಚೆ ಮಾಡುವಂತಹ ಪ್ರೀ ವೆಡ್ಡಿಂಗ್ ಶೂಟ್ ಅದೇನೇ ಇರಲಿ, ಆ ಪ್ರೀ ವೆಡ್ಡಿಂಗ್ ಶೂಟ್ ಏನಿದೆ ನೋಡಿ, ಇಲ್ಲಿ ಟ್ರಾಜಿಡಿ ವೆಡ್ಡಿಂಗ್ ಶೂಟ್ ಆಗಿದೆ. ಅಂದರೆ ಈ ರೀತಿಯಾಗಿ ಒಬ್ಬ ಹುಡುಗನನ್ನು ವಂಚಿಸಿ ದ್ರೋಹ ಮಾಡಿ ಆತನ ನಂಬಿಕೆಯ ಮೇಲೆ ಈ ರೀತಿ ಪ್ರವಾಹ ಮಾಡುವಂಥದ್ದು ಎಷ್ಟು ಸರಿ? ಹಾಗಾದರೆ ಮನಸ್ಥಿತಿ ಯಾವ ರೀತಿ ಇರಬಾರ್ದು, ಯಾವ ರೀತಿ ಇರಬೇಡ ಅನ್ನುವಂಥದ್ದೇ ಪ್ರಶ್ನೆ ಇಲ್ಲಿ ಕೇಳ್ತಾ ಇರುವಂಥದ್ದು. ನೋಡಿ, ಪ್ರೀ ವೆಡ್ಡಿಂಗ್ ಶೂಟ್ನ ಫೋಟೋಗಳನ್ನು ತಾವು ಗಮನಿಸ್ತಾ ಇರುವಂಥದ್ದು. ಸ್ಲೈಡಲ್ಲಿ ನಾವು ಸೈಡಲ್ಲಿ ಹಾಕ್ತಾ ಇರುವಂತಹ ಫೋಟೋ ಪ್ರೀ ವೆಡ್ಡಿಂಗ್ ಶೂಟ್ನಲ್ಲಿ ತೆಗೆದುಕೊಂಡಿರುವಂತಹ ವೆರೈಟಿ ಏನು ಹೇಳ್ತೀವಿ ನೋಡಿ, ವೆರೈಟಿ ಅಥವಾ ಬೇರೆ ಬೇರೆ ವಿಧದ ಫೋಟೋಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸ್ಟೈಲಿಶ್ ಆಗಿರುವಂತಹ ಫೋಟೋಗಳು. ಅಟ್ ದ ಸೇಮ್ ಟೈಮ್ ನಿಶ್ಚಿತಾರ್ಥ ಕೂಡ ಆಗಿದೆ. ಆ ನಿಶ್ಚಿತಾರ್ಥವನ್ನು ಕೂಡ ತಾವು ಗಮನಿಸಬೇಕು. ಜೊತೆಗೆ ಒನ್ಸ್ ಅಗೇನ್ ಮೆಹಂದಿ ಪಾರ್ಟಿ, ಮದುವೆಯ ಮುಂಚೆ ಮೆಹಂದಿ ಕಾರ್ಯಕ್ರಮ ಇರುತ್ತೆ. ಆ ಮೆಹಂದಿ ಪಾರ್ಟಿ ಅಂತ ಉಂಟಲ್ವಾ, ಬಹಳಷ್ಟು ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಮಾಡಿದ್ರು. ಅಲ್ಲಿ ಮೆಹಂದಿ ಪಾರ್ಟಿಯಲ್ಲಿ ಆ ಹುಡುಗಿ ಕುಣಿದು ಕುಪ್ಪಳಿಸಿದ್ಲು, ಮದುಮಗಳು ಕುಣಿದು ಕುಪ್ಪಳಿಸಿದ್ಲು, ಡ್ಯಾನ್ಸ್ ಮಾಡಿದ್ಲು, ಬಹಳಷ್ಟು ಖುಷಿಯಿಂದ ಭಾಗವಹಿಸಿದ್ಲು. ಆದರೆ ವೈ? ಹಾಗಾದರೆ ಯಾಕೆ ಲಾಸ್ಟ್ ಮಿನಿಟಲ್ಲಿ ಈ ರೀತಿ ಬಿಟ್ಟು ಹೋಗ್ತಾರೆ, ಈ ರೀತಿ ಮದುವೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಧಿಕ್ಕರಿಸಿ ಹೋಗ್ತಾರೆ ಅನ್ನುವಂಥದ್ದೇ ಪ್ರಶ್ನೆ. ಅಂದರೆ ಈ ಮನಸ್ಥಿತಿಗಳ ಮೇಲೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ. ಎಷ್ಟು ಕಲ್ಲು ಮನಸ್ಸಿರಬೇಡ. ಯಾಕಂದರೆ ಆ ವಿಡಿಯೋಗಳನ್ನ ನಾನು ಮುಂದಕ್ಕೆ ಪ್ಲೇ ಮಾಡ್ತೀನಿ ನಿಮಗೆ. ಆ ಮೆಹಂದಿ ಪಾರ್ಟಿಯಲ್ಲಿ ಆ ಹೆಣ್ಮಗಳು ಯಾವ ರೀತಿ ಕುಣಿದು ಕುಪ್ಪಳಿಸ್ತಾರೆ, ಎಷ್ಟು ಖುಷಿಯಿಂದ ಇದ್ದಾಳೆ ಅನ್ನುವಂಥ ನಿಟ್ಟಿನಲ್ಲಿ ಇದು ಶಾಕ್ ಆಗಿರುವಂಥದ್ದು. ಅಂದರೆ ಇಷ್ಟ ಇಲ್ಲ, ಆ ಹುಡುಗ ಇಷ್ಟ ಇಲ್ಲ, ಅಥವಾ ಈ ಮದುವೆ ಇಷ್ಟ ಇಲ್ಲ ಅಂತ ಬಂದಾಗ ಎಸ್ ಓಕೆ ಬೇಡ, ಇಂಟ್ರೆಸ್ಟ್ ಇಲ್ಲ, ಆಗಲ್ಲ, ನಾನು ಬೇರೆಯವರ ಇದೆ ಅಥವಾ ಬೇರೆ ಏನು ವಿಚಾರ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾಗ ಒಪ್ಕೊಳ್ಬೋದು. ಆದರೆ ಮೆಹಂದಿಯಲ್ಲೂ ಕೂಡ ಕುಣಿದು ಕುಪ್ಪಳಿಸಿ ಎಲ್ಲರ ಜೊತೆ ಡ್ಯಾನ್ಸ್ ಮಾಡಿ ಖುಷಿಯಿಂದ ನರ್ತಿಸಿದಂತಹ ಹೆಣ್ಮಗಳು ಕೊನೆಯ ಹಂತದಲ್ಲಿ ಈ ರೀತಿಯ ಡಿಸಿಷನ್ ತೆಗೆದುಕೊಂಡಾಗ ಬಹಳಷ್ಟು ಶಾಕ್ ಆಗುತ್ತೆ ಆ ಮನಸ್ಥಿತಿಯ ಬಗ್ಗೆ. ಯಾಕಂದರೆ ಇಂತಹ ಮನಸ್ಥಿತಿಗಳು ಜಾಸ್ತಿ ಆಗ್ತಾ ಇದೆ. ಏನು ಕಾರಣ, ಏನು ಕತೆ ಗೊತ್ತಿಲ್ಲ. ಮೆಹಂದಿ ಹಾಕಲು ಬ್ಯೂಟಿ ಪಾರ್ಲರ್ಗೆ ಹೋದವಳು ವಾಪಸ್ ಆಗಲೇ ಇಲ್ಲ. ಮೆಹಂದಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋದಂತಹ ಮದುಮಗಳು ಅಲ್ಲಿಂದ ಕಾಣಲೇ ಇಲ್ಲ. ಏನು ಕತೆ, ಏನು ವಿಚಾರ ಅಂತ ಗಮನಿಸಿದಾಗ ದ ನೆಕ್ಸ್ಟ್ ಒನ್. ಮತ್ತೆ ನೋಡಿದಾಗ ಮೊಬೈಲ್ ಸ್ವಿಚ್ ಆಫ್, ಯುವತಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇವೆಲ್ಲದರ ಜೊತೆಗೆ ಯುವಕನ ಮನೆಯವರು ಕಂಪ್ಲೀಟ್ ಆಗಿ ಕಂಗಾಲಾಗಿದ್ದಾರೆ, ಹೆಲ್ಪ್ಲೆಸ್ ಆಗಿದ್ದಾರೆ. ಯಾಕಂದರೆ ಅಲ್ಟಿಮೇಟ್ಲಿ ಮ್ಯಾಟರ್ ಆಗುವಂಥದ್ದು ಆ ಎರಡು ಕುಟುಂಬಗಳ ಕನಸು, ಆಸೆ, ಆಕಾಂಕ್ಷೆ, ಮಾನ, ಮರ್ಯಾದೆ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ಒಂದು ಹೆಣ್ಮಗಳಿಗೆ ಏನೇ ಆಗಿರಬಹುದು, ಆದರೆ ಇಲ್ಲಿ ಯುವಕನ ಭವಿಷ್ಯವೂ ಕೂಡ ಭವಿಷ್ಯವೇ. ಆತನಿಗೂ ಕೂಡ ಬದುಕಿದೆ, ಆತನಿಗೂ ಕೂಡ ಭವಿಷ್ಯ ಇದೆ. ಯಾರು ಏನು ಬೇಕಾದರೂ ಹೇಳ್ಬೋದು. ಆದರೆ ನೇರವಾಗಿ ನನ್ನ ಪ್ರಶ್ನೆ ಇಷ್ಟೇ, ಲಾಸ್ಟ್ ಮಿನಿಟ್ ತನಕ ಈ ರೀತಿ ವಂಚಿಸುವಂತಹ, ಮೋಸ ಮಾಡುವಂತಹ ಅವಶ್ಯಕತೆಗಳಿದೆಯಾ ಅನ್ನುವಂಥದ್ದೇ ಪ್ರಶ್ನೆ. ಮೊಬೈಲ್ ಸ್ವಿಚ್ ಆಫ್, ಯುವಕನ ಮನೆಯವರು ಪಾಪ ಕಂಗಾಲಾಗಿದ್ದಾರೆ. ಯಾಕಂದರೆ ಆಸೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ಮಾಡಿದಂತಹ ಮೆಹಂದಿ ಕಾರ್ಯಕ್ರಮ, ನಿಶ್ಚಿತಾರ್ಥ, ಮದುವೆ ಇದೆಲ್ಲವೂ ಕೂಡ. ಇವೆಲ್ಲರ ಜೊತೆಗೆ ತಾವು ಗಮನಿಸ್ತಾ ಇದ್ದೀರಿ ಆ ಒಂದು ಫೋಟೋ ಶೂಟ್ ಮಾಡಿರುವಂತಹ ಬಗ್ಗೆ ನಾನು ಆಗಲೇ ಪ್ರಸ್ತಾಪಿಸಿದೆ. ತಾವು ಗಮನಿಸ್ತಾ ಇರುವಂತಹ ಫೋಟೋಗಳಿಗೇನಿದೆ ನೋಡಿ, ಇದೆಲ್ಲವೂ ಕೂಡ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನುವಂತಹ ವಿಚಾರದಲ್ಲಿ ಮಾಡಿರುವಂತಹ ಫೋಟೋಗಳು. ಯಾವುದೇ ರೀತಿಯ ವಿಚಾರಗಳಿಲ್ಲ. ನಾನು ಹೇಳ್ತೀನಿ ನೇರವಾಗಿ, ಇಲ್ಲಿ ಹುಡುಗನು ಕೂಡ ಹ್ಯಾಂಡ್ಸಮ್ ಆಗಿದ್ದಾನೆ. ಆ ಹುಡುಗಿಗಿಂತ ಆ ಹುಡುಗ ಏನು ಕಮ್ಮಿ ಏನಲ್ಲ. ಹುಡುಗ ಕೂಡ ತುಂಬ ಹ್ಯಾಂಡ್ಸಮ್ ಆಗಿರುವಂಥ ಹುಡುಗ. ಅಟ್ ದ ಸೇಮ್ ಟೈಮ್ ಹುಡುಗಿಯು ಕೂಡ ಚೆನ್ನಾಗಿರುವಂಥ ಹುಡುಗಿ. ಇವೆಲ್ಲದರ ಜೊತೆಗೆ ನಾವು ಯಾಕೆ ಬ್ಲರ್ ಮಾಡಿದ್ದೀವಿ ಮುಖವನ್ನು, ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ಬ್ಲರ್ ಯಾಕೆ ಮಾಡಿದಿರಿ ಮುಖವನ್ನು ತೋರಿಸಿ ಅನ್ನುವಂಥ ನಿಟ್ಟಿನಲ್ಲಿ. ಎಸ್, ನಾನು ಹೇಳ್ತೀನಿ, ತಮ್ಮಗಳಿಗೆ ಆಕ್ರೋಶ ಇರಬಹುದು, ವಿಚಾರಗಳು ಇರಬಹುದು, ಆದರೆ ಮಾಧ್ಯಮವಾಗಿ ನಾವುಗಳವರ ಪ್ರೈವೇಸಿಯ ವಿಚಾರವಾಗಿ, ಅವುಗಳ ವಿಚಾರವಾಗಿ ನಾವುಗಳವರ ಮುಖವನ್ನು ತೋರಿಸುವಂತಿಲ್ಲ. ಹಾಗಾಗಿ ನಾವು ಬ್ಲರ್ ಮಾಡಿದ್ದೀವಿ. ಹುಡುಗಿ ಯಾವ ರೀತಿ ಚೆನ್ನಾಗಿದ್ದಾರೆಯೋ ಅದೇ ರೀತಿ ಹುಡುಗನು ಕೂಡ ಯಾವುದೇ ರೀತಿಯ ಕಮ್ಮಿ ಇಲ್ಲ, ಬಹಳಷ್ಟು ಚೆನ್ನಾಗಿದ್ದಾನೆ. ಹ್ಯಾಂಡ್ಸಮ್ ಆಗಿರುವಂತಹ, ಒಂದು ಪಟ್ಟು ಹೆಚ್ಚೆ ಹ್ಯಾಂಡ್ಸಮ್ ಆಗಿರುವಂತಹ ಹುಡುಗ ಆತ. ಇವೆಲ್ಲದರ ಜೊತೆಗೆ
ಸುದ್ದಿ ಕೇಳಿ ಇದು ಬಹಳಷ್ಟು ದುರಂತ ಅನುಭವಿಸಿದ್ದು. ನನಗೆ ಈ ಸುದ್ದಿಯನ್ನು ಕೇಳಿದಾಗ ಬಹಳಷ್ಟು ಬೇಸರ ಆಗಿರುವಂಥದ್ದು ಈ ಒಂದು ವಿಚಾರ. ಸುದ್ದಿಯನ್ನು ಕೇಳಿ ಮದುಮಗ ಶಾಕ್ ಆಗ್ತಾನೆ, ಆತನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ, ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಏನೆಲ್ಲ ಆಗುತ್ತೆ ನೋಡಿ. ಇದನ್ನೇ ನಾನು ಹೇಳ್ತಾ ಇರುವಂಥದ್ದಂದರೆ, ಬೇಡ ಅಂತ ಹೇಳಿದಾಗ ಮೊದಲೇ ಹೇಳ್ಬೋದಿತ್ತಲ್ವಾ. ಒಂದು ಮದುವೆ ಅಂತ ಬಂದಾಗ ಮದುವೆಯ ದಿನ ಈ ರೀತಿ ಮಾಡಿಬಿಟ್ರೆ ಆ ಹುಡುಗ ಏನು ಮಾಡಬೇಡ, ಆತನ ಕತೆ ಏನು, ಆತನ ಭವಿಷ್ಯ ಏನು, ಆತನಿಗೆ ಶಾಕ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅನ್ನುವಂತಹ ಮಾಹಿತಿ. ಕೆಲವು ಮಾಹಿತಿಗಳ ಪ್ರಕಾರ ಆತನಿಗೆ ಆಸ್ಪತ್ರೆಗೆ ದಾಖಲಾಗಿ ಬಹಳಷ್ಟು ಬೇಸರದಲ್ಲಿ ನೊಂದಿದ್ದಾನೆ, ಆತ ಟ್ರೀಟ್ಮೆಂಟ್ನಲ್ಲಿದ್ದಾನೆ ಆತ ಅನ್ನುವಂತಹ ಮಾಹಿತಿ. ಇದು ನಿಜವಾಗ್ಲೂ ಕೂಡ ಈ ರೀತಿಯ ಮನಸ್ಥಿತಿಗಳಿಗೆ ನಮ್ಮ ಧಿಕ್ಕಾರವಿದೆ. ಜೊತೆಗೆ ಇಲ್ಲಿ ಗಮನಿಸಿ, ನೂತನವಾಗಿರುವಂತಹ ಮನೆಯನ್ನು ನಿರ್ಮಿಸಿದ್ದಾನೆ ಆ ಯುವಕ. ನಾನು ಆಗಲೇ ಹೇಳಿದಾಗೆ ಬಹಳಷ್ಟು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದಂತಹ ಹುಡುಗಾತ. ಇವೆಲ್ಲದರ ಜೊತೆಗೆ ಆಸೆ ಆಕಾಂಕ್ಷೆಗಳಿರುತ್ತೆ ಪ್ರತಿಯೊಬ್ಬ ಹುಡುಗನಿಗೂ ಕೂಡ. ತನ್ನದೇ ಆಗಿರುವಂಥ ಒಂದು ಸ್ವಂತ ಮನೆಯನ್ನು ನಿರ್ಮಾಣ ಮಾಡಬೇಕು, ಜೊತೆಗೆ ಅದನ್ನು ಗೃಹ ಪ್ರವೇಶ ಮಾಡಬೇಕು. ಈ ಹುಡುಗನ ಆಸೆ ಇದ್ದದ್ದು ಮದುವೆ ಆಗಬೇಕು, ಮದುವೆಯಾಗಿ ತದನಂತರ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆದುಕೊಂಡು ಬರಬೇಕು, ಪಲ್ಲವಿಯ ರೂಪದಲ್ಲಿ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆದುಕೊಂಡು ಬರಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದಂತಹ ಯುವಕ ನೂತನ ಮನೆ ನಿರ್ಮಿಸಿ ಗೃಹ ಪ್ರವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದ. ಹಲವಾರು ಆಸೆ ಆಕಾಂಕ್ಷೆಗಳನ್ನು ಕನಸುಗಳನ್ನು ಕಟ್ಟಿಕೊಂಡಿದ್ದಂತಹ ಯುವಕ ಮದುಮಗ. ಮನೆಯೂ ಕೂಡ ಕಟ್ಟಿದ್ದ, ಕನಸಿನ ಮನೆ, ಕನಸಿನ ಧರ್ಮಪತ್ನಿ, ಜೊತೆಗೆ ಕನಸಿನ ಭವಿಷ್ಯ, ಬದುಕು ಎಲ್ಲವೂ ಕೂಡ ಆತನಲ್ಲಿತ್ತು. ಆದರೆ ಆಕೆ ಮಾಡಿದ್ದೇನು ಅನ್ನುವಂಥದ್ದೇ ಪ್ರಶ್ನೆ. ನೂತನ ಮನೆ ನಿರ್ಮಿಸಿ ಗೃಹ ಪ್ರವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಂತಹ ಮದುಮಗ ಎಸಿದು ವಧು ನಾಪತ್ತೆ, ವರ ಆಸ್ಪತ್ರೆಗೆ. ಬಹಳಷ್ಟು ಬೇಸರ ಆಗುತ್ತೆ ಈ ಒಂದು ಮನಸ್ಥಿತಿಗಳ ಮೇಲೆ. ಯಾಕಂದರೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನಾನು ಒಂದು ಕೇಳ್ತೀನಿ, ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ ಕಣ್ರಿ. ಇಲ್ಲಿ ಹುಡುಗ ಹುಡುಗಿ ಅನ್ನುವಂಥ ವಿಚಾರಗಳು ಬರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಪ್ರೈವೇಸಿ ಇದೆ, ಪ್ರತಿಯೊಬ್ಬರಿಗೂ ಕೂಡ ಭವಿಷ್ಯ ಇದೆ. ಇಲ್ಲಿ ಆ ಹೆಣ್ಮಗಳಿಗೂ ಕೂಡ ಇಷ್ಟ ಇಲ್ಲ ಆ ಹುಡುಗ ಅಂತ ಬಂದಾಗ ಇಷ್ಟ ಇಲ್ಲ ಅನ್ನೋದು ನೇರವಾಗಿ ಹೇಳ್ಬೋದಿತ್ತು. ಆದರೆ ಭವಿಷ್ಯದ ಬಗ್ಗೆ ಆಸೆ ಆಕಾಂಕ್ಷೆ ಕನಸುಗಳನ್ನು ಇಟ್ಟುಕೊಂಡಿದ್ದಂತಹ ಹುಡುಗ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಹುಡುಗಿ ನಾಪತ್ತೆಯಾಗಿದ್ದಾಳೆ. ಆ ಹುಡುಗಿಯನ್ನು ಹುಡುಕಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನೆಯವರು ಅಂಗಲಾಚ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ನಮ್ಮ ಮನಸ್ಥಿತಿ, ಇಂತಹ ಮನಸ್ಥಿತಿಗಳಿಗೆ ನಿಜವಾಗ್ಲೂ ಧಿಕ್ಕಾರ ಇದೆ. ಇಷ್ಟ ಇಲ್ಲ, ಆ ಹುಡುಗ ಇಷ್ಟ ಇಲ್ಲ, ಅಥವಾ ಮದುವೆ ಇಷ್ಟ ಇಲ್ಲ, ಮದುವೆ ಆಗಲ್ಲ ಅಂತ ಬಂದಾಗ ನೇರವಾಗಿ ಹೇಳ್ಬೋದು. ಆದರೆ ನಿಶ್ಚಿತಾರ್ಥ ಮಾಡಿಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನು ತಾವು ನೋಡಿದ್ರಿ, ಯಾವ ರೀತಿ ಇತ್ತು ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದು. ಗರಿ ಆಗಿರುವಂಥ ವೆರೈಟಿ ಆಗಿರುವಂಥ ಫೋಟೋಗಳು ಇತ್ತು ಪ್ರೀ ವೆಡ್ಡಿಂಗ್ ಶೂಟಲ್ಲಿ. ಅಲ್ಲೂ ಕೂಡ ಬಹಳಷ್ಟು ಖುಷಿಯಿಂದ ಸಂತೋಷದಿಂದ ಆ ಹೆಣ್ಮಗಳು ಪೋಸ್ ಕೊಟ್ಟಿದ್ದಾಳೆ. ಆ ಹುಡುಗವು ಕೂಡ ಬಹಳಷ್ಟು ಕನಸನ್ನು ಇಟ್ಟುಕೊಂಡು ಆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಭಾಗವಹಿಸಿದ್ದಾನೆ. ಇದು ಮಾತ್ರ ಅಲ್ಲ, ಇದನ್ನೆಲ್ಲ ನೋಡಿದಾಗ ಬಹಳಷ್ಟು ಬೇಸರದಿಂದ ಜೊತೆಗೆ ಮತ್ತೊಂದು ವಿಚಾರ ಇದೆ. ಮೆಹಂದಿ ಕಾರ್ಯಕ್ರಮವು ಕೂಡ ಬಹಳಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಬಹಳಷ್ಟು ಗ್ರ್ಯಾಂಡ್ ಆಗಿ ಮೆಹಂದಿ ಕಾರ್ಯಕ್ರಮವು ಕೂಡ ಆಗುತ್ತೆ. ಮೆಹಂದಿ ಕಾರ್ಯಕ್ರಮದಲ್ಲಿ ಆ ಹುಡುಗಿ ನಾರ್ಮಲ್ ಆಗಿ ಬಹಳಷ್ಟು ಖುಷಿಯಿಂದ ಇತರರ ಜೊತೆ ಕುಣಿದು ಕುಪ್ಪಳಿಸಿದ್ದಾಳೆ. ಬಹಳಷ್ಟು ಎಂಜಾಯ್ ಮಾಡಿದ್ದಾಳೆ ಆ ಮೆಹಂದಿ ಕಾರ್ಯಕ್ರಮವನ್ನು. ಬಟ್ ಸ್ಟಿಲ್ ವೈ ಈ ರೀತಿಯ ಮನಸ್ಥಿತಿ ಬರುತ್ತೆ? ಇದೇ ಪ್ರಶ್ನೆ ನಂದು. ಯಾಕಂದರೆ ನಾನು ಈ ವಿಚಾರ ಯಾಕೆ ಮಾತಾಡ್ತಿದ್ದೀನಿ ಅಂತ ಬಂದಾಗ ಏನಾಗ್ತಾ ಇದೆ ಸಮಾಜದಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಇಂತಹ ದೋಖಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ. ನೇರವಾಗಿರುವಂಥ ದೋಖಾ ಆಗಿದ್ರೆ ನಾವು ಮಾತಾಡಲ್ಲ, ಮಾಧ್ಯಮಗಳಿಗೆ ಮಾಡಲಿಕ್ಕೆ ನೂರಾರು ವಿಚಾರಗಳಿವೆ. ಆದರೆ ಈ ದೋಖಾ ಏನಂತ ಬಂದಾಗ ಇದು ಪಕ್ಕ ಪ್ಲ್ಯಾಂಡ್ ದೋಖವಾ ಅನ್ನುವಂಥ ಪ್ರಶ್ನೆ. ಯಾಕಂತ ಬಂದಾಗ ನಿಶ್ಚಿತಾರ್ಥ ಆಗುತ್ತೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳು ಕೂಡ ಚೆನ್ನಾಗಾಗುತ್ತೆ, ಮೆಹಂದಿ ಕಾರ್ಯಕ್ರಮ ಮತ್ತಷ್ಟು ಅದ್ಧೂರಿಯಾಗಿ ಭರ್ಜರಿಯಾಗಿ ಕುಣಿದು ಕುಪ್ಪಳಿಸ್ತಾಳೆ ಮದುಮಗಳು. ಇದೆಲ್ಲವೂ ಕೂಡ ನೋಡಿದಾಗ ಮನಸ್ಥಿತಿ ಹೇಗೆ ಬದಲಾಗುತ್ತೆ?
ಹಾಗಾದರೆ ಪಕ್ಕ ಪ್ಲ್ಯಾಂಡ್ ಆಗಿರ್ತಾರಾ? ನಾನು ಈತನಿಗೆ ಮೋಸ ಮಾಡಬೇಕು, ಅಥವಾ ಮನೆಯವರಿಗೆ, ತಂದೆ ತಾಯಿಗೆ, ಸಾಕಿ ಬೆಳೆಸಿದಂಥ ತಂದೆ ತಾಯಿಗೆ ಮೋಸ ಮಾಡಬೇಕು, ಅಥವಾ ಸಮಾಜಕ್ಕೆ ಮೋಸ ಮಾಡಬೇಕು, ಅಥವಾ ನಮ್ಮ ನಂಬಿದವರಿಗೆ ಮೋಸ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಪ್ಲ್ಯಾಂಡ್ ಆಗಿರುತ್ತಾ ಅನ್ನುವಂತಹ ಪ್ರಶ್ನೆ. ಕೆಲವರು ಒಂದು ಮಾತನ್ನು ಹೇಳ್ತಾರೆ, ಚೀಟ್ ಮಾಡುವಂಥದ್ದು ಒಂದು ಆಪ್ಷನ್ ಅಲ್ಲ, ಅದು ಪ್ಲ್ಯಾಂಡ್ ಅನ್ನುವಂಥದ್ದು. ಬಹುಶಃ ಈ ಒಂದು ಪ್ರಕರಣದಲ್ಲಿ ಅದು ಆ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾರು ಏನು ಬೇಕಾದ್ರೆ ಹೇಳ್ಬೋದು, ಅಥವಾ ನಮ್ಮನ್ನು ಯಾವ ರೀತಿ ಜಡ್ಜು ಕೂಡ ಮಾಡ್ಬೋದು. ಯಾಕಂದರೆ ಈ ಪ್ರಕರಣ ಅಂಥದ್ದಿದೆ, ಭಾಳಷ್ಟು ಬೇಸರ ತಂದಿದೆ. ಯಾಕಂದರೆ ಆ ಹುಡುಗನ ಜೀವವು ಕೂಡ ಜೀವವೇ, ಆತನಿಗೂ ಕೂಡ ಬದುಕಿದೆ, ಆತನಿಗೂ ಕೂಡ ತಂದೆ ತಾಯಿ ಇದ್ದಾರೆ, ಆತನಿಗೂ ಕೂಡ ಭವಿಷ್ಯ ಇದೆ. ಯಾಕಂದರೆ ಆತ ಆಸ್ಪತ್ರೆಯಲ್ಲಿ ಶಾಕಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದೆಲ್ಲವೂ ಕೂಡ ನೋಡಿದಾಗ ಮತ್ತೊಂದು ಮೆಹಂದಿಯ ಒಂದು ವಿಡಿಯೋ ಬರ್ತಾ ಇದೆ. ಯಾವ ರೀತಿ ಇತ್ತು ಆ ಮೆಹಂದಿ ಕಾರ್ಯಕ್ರಮ. ಆ್ಯಂಡ್ ಒನ್ಸ್ ಅಗೇನ್ ಹೇಳ್ತೀನಿ, ಬಿಕಾಸ್ ಆಫ್ ಪ್ರೈವಸಿ ಮಾಧ್ಯಮಗಳು ಎಥಿಕ್ಸನ್ನು ಫಾಲೋ ಮಾಡಬೇಕು. ದ್ಯಾಟ್ಸ್ ವೈ ನಾವು ಆ ವಿಡಿಯೋವನ್ನು ಬ್ಲರ್ ಮಾಡಿದ್ದೀವಿ, ಮುಖ ಸರಿಯಾಗಿ ಕಾಣಬಾರ್ದು. ಇವೆಲ್ಲದರ ಜೊತೆಗೆ ಅಲ್ಲಿರುವಂತಹ ಇತರರ ಮುಖವು ಕೂಡ ಕಾಣಬಾರ್ದು, ಅವರಿಗೂ ಕೂಡ ಬದುಕಿದೆ. ಸೊ ಆ ನಿಟ್ಟಿನಲ್ಲಿ ಆ ಮೆಹಂದಿ ಕಾರ್ಯಕ್ರಮ, ನಾನು ಇಲ್ಲಿ ಮನಸ್ಥಿತಿಗಳ ಬಗ್ಗೆ ಮಾತಾಡ್ತಿರುವಂಥದ್ದು, ಆ ಮೆಹಂದಿ ಕಾರ್ಯಕ್ರಮ ಎಸ್ ನೋಡ್ಕೊಂಬನ್ನಿ. ಗಮನಿಸ್ತಾ ಇರುವಂತಹ ಈ ಒಂದು ದೃಶ್ಯಾವಳಿ ಭರ್ಜರಿಯಾಗಿ ನಡೆದಿರುವಂತಹ ಮೆಹಂದಿ ಕಾರ್ಯಕ್ರಮ. ಆ ಮೆಹಂದಿ ಕಾರ್ಯಕ್ರಮದಲ್ಲಿ ವಧು ಯಾವ ರೀತಿ ಖುಷಿಯಿಂದ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ ಅನ್ನುವಂಥದ್ದನ್ನು ತಾವು ಗಮನಿಸಬಹುದು. ಅತ್ಯಂತ ಗ್ರ್ಯಾಂಡ್ ಆಗಿ ನಡೆದಿರುವಂತಹ ಈ ಒಂದು ಮೆಹಂದಿ ಕಾರ್ಯಕ್ರಮ. ಆ ಮೆಹಂದಿ ಕಾರ್ಯಕ್ರಮದಲ್ಲಿ ಮದುಮಗಳು ಯಾವುದೇ ರೀತಿಯ ಬೇಸರ ತೋರಿಸದೆ, ಯಾವುದೇ ರೀತಿಯ ವಿಚಾರವನ್ನು ಪ್ರಸ್ತಾಪಿಸದೆ ಎಷ್ಟು ಖುಷಿಯಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ ಅನ್ನುವಂತಹ ನಿಟ್ಟಿನಲ್ಲಿ ತಾವು ಗಮನಿಸಬೇಕಾಗಿರುವಂತಹ ವಿಚಾರ ಇದು. ಇದು ಮೆಹಂದಿ ಕಾರ್ಯಕ್ರಮ. ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಪ ಆಸೆ ಆಕಾಂಕ್ಷೆ ಕನಸುಗಳನ್ನು ಹೊತ್ತುಕೊಂಡಂತಹ ಅವರ ಕುಟುಂಬ, ಜೊತೆಗೆ ಬಂಧು ಬಳಗ, ನೆಂಟರು ಮಿತ್ರರು ಎಲ್ಲರೂ ಕೂಡ ಸರಿಯಾಗಿ ಗಮನಿಸಿ. ಯಾಕಂದರೆ ಭಾಳಷ್ಟು ಖುಷಿಯಿಂದ ನರ್ತಿಸಿ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸ್ತಾ ಇದ್ಲು ಮದುಮಗಳು. ಯಾಕಂದರೆ ಭಾಳಷ್ಟು ಖುಷಿ ಇದೆ, ಯಾಕಂದರೆ ಮದುವೆ ಆಗ್ತಾ ಇದೆ, ಅವರಿಗೂ ಕೂಡ ಭಾಳಷ್ಟು ಕನಸುಗಳಿದೆ, ಆಸೆಗಳಿವೆ ಭವಿಷ್ಯದ ಬಗ್ಗೆ. ಸೊ ಹಾಗಿದ್ದಾಗ ಇಷ್ಟು ಖುಷಿಯಲ್ಲಿ ಸಂಭ್ರಮಿಸಿದಂತಹ ಹೆಣ್ಮಗಳಿಗೆ ಏನಾಯಿತು? ಯಾಕೆ ಹೆಣ್ಮಗಳು ಮೆಹಂದಿ ಹಾಕ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿಂದ ಎಸ್ಕೇಪ್ ಆದರು?
ಅಥವಾ ಅಲ್ಲಿಂದ ನಾಪತ್ತೆಯಾದರು ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದರೆ ಇದೆಲ್ಲವೂ ಕೂಡ ಹಾಗಾದರೆ ಸುಳ್ಳ? ಈ ಸೆಲೆಬ್ರೇಷನ್, ಈ ನಗು, ಈ ಖುಷಿ ಎಲ್ಲವೂ ಕೂಡ ಸುಳ್ಳ? ಹಾಗಾದರೆ ಎಲ್ಲವೂ ಕೂಡ ಪ್ಲ್ಯಾಂಡಾ ಅನ್ನುವಂಥದ್ದೇ ಪ್ರಶ್ನೆ. ಹಾಗಾದರೆ ಇಲ್ಲಿರುವಂತಹ ಮನಸ್ಥಿತಿ ಏನು, ತದನಂತರ ಅಲ್ಲಿ ಬದಲಾಗಿರುವಂತಹ ಮನಸ್ಥಿತಿ ಏನು, ಬದಲಾಗಬೇಕು ಅಂದ್ಕೊಂಡಿರುವಂತಹ ಮನಸ್ಥಿತಿಗೆ ಕಾರಣವೇನು ಅನ್ನುವಂತಹ ಪ್ರಶ್ನೆ. ಇಲ್ಲಿ ಮನೆಯವರು ಅಥವಾ ಮದುವೆ ಆಗಬೇಕು ಅಂತ ಇದ್ದಂತಹ ಹುಡುಗ ಅಥವಾ ಅವರ ಕುಟುಂಬ ಯಾವುದು ಕೂಡ ಬಹುಶಃ ಆ ಹೆಣ್ಮಗಳಿಗೆ ನೆನಪಿಗೆ ಬರಲಿಲ್ವಾ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಈ ಘಟನೆ ಏನಿದೆ ನೋಡಿ, ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಯಾಕಂದರೆ ಆ ಕಡೆ ನಾವು ನೋಡಿದಾಗ ಅಜಯ್ ಕಾರ್ನಲ್ಲಿ ನಡೆದಿರುವಂಥ ಒಂದು ಘಟನೆಗಳು ಕೂಡ ಗೊತ್ತಿದೆ ತಮ್ಮಗಳಿಗೆ. ಜೊತೆಗೆ ಇನ್ನೊಂದು ಕಡೆ ಮದುವೆ ಫಿಕ್ಸ್ ಆಗಿ ಅಲ್ಲೂ ಕೂಡ ಸೇಮ್ ಇದೇ ರೀತಿ ಆಗಿರೋ ಮದುವೆ ಫಿಕ್ಸ್ ಆಗಿಯೂ ಕೂಡ ಹುಡುಗ ಹುಡುಗಿ ಹಸೆಮಣೆ ಏರಬೇಕು ಅನ್ನೋ ಸಂದರ್ಭಗಳಲ್ಲಿ ಹುಡುಗಿ ಎಸ್ಕೇಪ್ ಆಗ್ತಾರೆ ಪ್ರಿಯತಮನ ಜೊತೆಗೆ. ಬಟ್ ಆ ಹುಡುಗ ಆಗಿರುವಂತಹ ಘಟನೆಗಳು ಇದೆಲ್ಲವೂ ಕೂಡ ನೋಡಿದಾಗ ಅಟ್ ದ ಸೇಮ್ ಟೈಮ್ ಗ್ರ್ಯಾಂಡ್ ಆಗಿರುವಂತಹ ಪ್ರೀ ವೆಡ್ಡಿಂಗ್ ಶೂಟ್ ಇವೆಲ್ಲದರ ಜೊತೆಗೆ ಮದುವೆಯ ನಿಶ್ಚಿತಾರ್ಥ, ಗ್ರ್ಯಾಂಡ್ ಆಗಿರುವಂತಹ ಮದುವೆ ಎಲ್ಲವೂ ಕೂಡ ಏನಾಗಿದೆ ಅಂತ ಬಂದಾಗ ಹುಡುಗಿ ನಾಪತ್ತೆಯಾಗಿದ್ದಾಳೆ, ಹುಡುಗ ಆಸ್ಪತ್ರೆಗೆ ಹೋಗಿದ್ದಾನೆ. ಇವೆಲ್ಲದರ ಜೊತೆಗೆ ಎಸ್, ಇದು ಭರ್ಜರಿಯಾಗಿ ನಿಶ್ಚಿತಾರ್ಥ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಮೆಹಂದಿ ಪಾರ್ಟಿ ಎಲ್ಲವೂ ಕೂಡ ನಡೆದಿತ್ತು ಈ ಒಂದು ಪ್ರಕರಣದಲ್ಲಿ. ಇದೇ ವೆರಿ ಇಂಟ್ರೆಸ್ಟಿಂಗ್, ಇದೇ ಒಂದು ಚರ್ಚೆಯ ವಿಚಾರ. ಯಾಕಂತ ಬಂದಾಗ ಹೇಗೆ ಬರುತ್ತೆ ಈ ಮನಸ್ಥಿತಿಗಳು ಅನ್ನುವಂಥ ಪ್ರಶ್ನೆ. ಬೇಡ ಹುಡುಗ ಅಂತ ಬಂದಾಗ ಎಸ್ ಒಪ್ಕೊಳ್ಬಹುದು, ನೋ ಡೌಟ್, ಅವರವರ ಸ್ವಾತಂತ್ರ್ಯ, ಅವರವರ ವಿಚಾರಗಳು ಯಾವುದು ಕೂಡ ಪ್ರಶ್ನೆ ಮಾಡುವಂತಿಲ್ಲ, ಯಾವನೂ ಪ್ರಶ್ನೆ ಮಾಡುವಂತಿಲ್ಲ. ಆದರೆ ಇತರರ ಭಾವನೆಗಳಿಗೆ ಪೆಟ್ಟು ಕೊಟ್ಟು ಅವರನ್ನು ಧಿಕ್ಕರಿಸಿ, ಇತರರನ್ನ ಎಮೋಷ್ನಲಿ ಕುಗ್ಗಿಸಿ, ಇತರರನ್ನ ಎಮೋಷ್ನಲಿ ಈ ರೀತಿ ಮಾಡಿ, ಈ ರೀತಿ ಭರ್ಜರಿ ನಿಶ್ಚಿತಾರ್ಥ ಜೊತೆಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಜೊತೆಗೆ ಮೆಹಂದಿ ಪಾರ್ಟಿ ಇದೆಲ್ಲವೂ ಕೂಡ ಮಾಡಿಕೊಂಡು ಈ ರೀತಿ ವಂಚಿಸಿದ್ರೆ ಒಳ್ಳೆದಾಗ್ತಾರಾ ಅನ್ನುವಂತಹ ಪ್ರಶ್ನೆಯನ್ನು ಭಾಳಷ್ಟು ಜನರು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದೀರಿ, ನಾನು ಹೇಳ್ತಾ ಇಲ್ಲ. ಜೊತೆಗೆ ಭಾಳಷ್ಟು ಜನರು ಇಲ್ಲಿ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದೀರಿ. ಫೋಟೋ ಹಾಕಿ ನೇರವಾಗಿ ಬ್ಲರ್ ಯಾಕೆ ಮಾಡ್ತಾ ಇದ್ದೀರಿ, ಫೋಟೋ ಹಾಕಿ ಅನ್ನುವಂಥದ್ದು. ಇಲ್ಲ ಸರ್, ಆ ರೀತಿ ನಾವು ನೇರವಾಗಿ ಫೋಟೋಗಳನ್ನು ಹಾಕುವಂತಿಲ್ಲ. ಯಾಕಂದರೆ ಆ ರೀತಿ ನೇರವಾಗಿ ನಾವು ಫೋಟೋಗಳನ್ನು ಹಾಕಲಿಕ್ಕೆ ಆಗಲ್ಲ. ಅವರವರ ಪ್ರೈವೇಸಿ, ಅವರವರ ವಿಚಾರಗಳು ಇವೆಲ್ಲದರ ಜೊತೆಗೆ ನಾವು ನಮ್ಮ ಎಥಿಕ್ಸನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ದ್ಯಾಟ್ಸ್ ವೈ ಇಲ್ಲಿ ಯಾರ ವೈಯಕ್ತಿಕವಾಗಿ ತೇಜೋವಧೆಯನ್ನು ಮಾಡುವಂಥದ್ದು ಅಥವಾ ವೈಯಕ್ತಿಕವಾಗಿ ಅವರ ವಿಚಾರಗಳನ್ನು ಬಿಟ್ಟು ಹಾಕುವಂಥದ್ದಲ್ಲ. ಆದರೆ ಇಂಥ ಬೆಳವಣಿಗೆಗಳು ಸಮಾಜಕ್ಕೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇರುವಂಥದ್ದು. ಇಂತಹ ಬೆಳವಣಿಗೆಗಳು ಸಮಾಜಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ನನ್ನ ಮೆಸೇಜ್ ಇರುವಂಥದ್ದು ಇಷ್ಟೇ, ಇಂತಹ ಬೆಳವಣಿಗೆಗಳು ಸರಿಯಲ್ಲ ಯಾವತ್ತೂ ಕೂಡ. ಬೇಡ ಅಂತ ಬಂದಾಗ ನೇರವಾಗಿ ಹೇಳ್ಬೋದಿತ್ತು. ಇಲ್ಲಿ ಭಾಳಷ್ಟು ಜನರು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ರಿ. ಮತ್ತು ಯಾವ ಕರ್ಮಕ್ಕೆ ಒಪ್ಪಿಗೆ ಕೊಟ್ಟದ್ದು, ಜೊತೆಗೆ ಯಾಕೆ ಈ ರೀತಿ ದ್ರೋಹ ಮಾಡಬೇಕಿತ್ತು ಅನ್ನುವಂತಹ ಪ್ರಶ್ನೆಯಲ್ಲಿ ಭಾಳಷ್ಟು ಜನರು ಅದನ್ನು ಕೇಳ್ತಾ ಇದ್ರಿ. ಜೊತೆಗೆ ಭಾಳಷ್ಟು ಜನರು ಫೋಟೋವನ್ನು ಹಾಕಬೇಕು ಅಂತ ಬಂದಾಗ ದಯಮಾಡಿ ಕ್ಷಮಿಸಿ, ಆ ರೀತಿ ಹಾಕ್ಲಿಕ್ಕಾಗಲ್ಲ. ಬಿಕಾಸ್ ಎಥಿಕ್ಸನ್ನು ಫಾಲೋ ಮಾಡಬೇಕು. ಇಲ್ಲಿ ಕ್ಲಿಯರ್ ಕಟ್ಟಾಗಿರುವಂತಹ ಮೆಸೇಜನ್ನು ಸಮಾಜಕ್ಕೆ ನೀಡಲೇಬೇಕಾಗುತ್ತೆ. ಯಾಕಂದರೆ ಇತರರನ್ನು ನಂಬುವಾಗಲೂ ಕೂಡ, ಜೊತೆಗೆ ಇತರರು ಈ ರೀತಿಯೂ ಕೂಡ ನಂಬಿಸಿ ವಂಚಿಸ್ತಾರಾ ಅನ್ನುವಂತಹ ಪ್ರಶ್ನೆಯನ್ನು ಈ ಒಂದು ಪ್ರಕರಣ ಹುಟ್ಟುಹಾಕಿದೆ. ನಾಟ್ ಓನ್ಲಿ ಆ ಹುಡುಗ, ಇಡೀ ಅವರ ಹೆತ್ತು ಹೊತ್ತು ಸಾಕಿದಂತಹ ತಂದೆ ತಾಯಿಗೂ ಕೂಡ ಮಾಡಿದಂತಹ ದ್ರೋಹ ಆ ಹೆಣ್ಮಗಳು. ನೋ ಡೌಟ್ ಭರ್ಜರಿ ನಿಶ್ಚಿತಾರ್ಥ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೆಯುತ್ತೆ, ಮೆಹಂದಿ ಪಾರ್ಟಿಯೂ ಕೂಡ ನಡೆಯುತ್ತೆ. ಜೊತೆಗೆ ಮೆಹಂದಿ ಪಾರ್ಟಿಯಲ್ಲಿ ಯಾವ ರೀತಿ ವಧು ಕುಣಿದು ಕುಪ್ಪಳಿಸ್ತಾಳೆ ಅನ್ನುವಂಥ ನಿಟ್ಟಿನಲ್ಲಿ ತಾವು ಆ ವಿಡಿಯೋವನ್ನು ಗಮನಿಸ್ಬೋದು.
ಘಟನೆ ನಿಜವಾಗ್ಲೂ ಕೂಡ ದುರಂತ ಘಟನೆ. ಯಾಕಂದರೆ ಆ ಹುಡುಗ ಜೊತೆಗೆ ಆತನ ಕುಟುಂಬಕ್ಕೆ, ಆ ಹೆಣ್ಮಗಳ ಕುಟುಂಬಕ್ಕೆ ನಡೆದಿರುವಂತಹ ದುರಂತ ಘಟನೆ ಇದು. ಸೊ ಹಾಗಿದ್ದಾಗ ದಯಮಾಡಿ ಕಳಕಳಿಯ ವಿನಂತಿ, ಯಾರು ಕೂಡ ಇಂತಹ ನಿರ್ಧಾರವನ್ನು, ಯಾವ ಹೆಣ್ಮಗಳು ಆಗಿರ್ಬೋದು ಅಥವಾ ಯಾವ ಗಂಡು ಮಗನಾಗಿರ್ಬೋದು ಅಥವಾ ಯಾವನಾಗಿರ್ಬೋದು ಅಥವಾ ಯಾವಳಾಗಿರ್ಬೋದು, ದಯಮಾಡಿ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ಕಳಕಳಿಯ ವಿನಂತಿ. ಯಾಕಂದರೆ ಒಂದು ವಿಚಾರ, ಯಾಕಂದರೆ ತಂದೆ ತಾಯಿ ಒಂದು ಕುಟುಂಬ, ಇಲ್ಲಿ 2 ಕುಟುಂಬ ಇದೆ, ಜೊತೆಗೆ ಬಂಧು ಬಳಗ ಮಿತ್ರರು ಎಲ್ಲರೂ ಕೂಡ ಆ ಮದುವೆಗೆ ಬರ್ತಾರೆ. ತಮ್ಗಳಿಗೆ ಇಷ್ಟ ಇಲ್ಲ ಅಂತ ಬಂದಾಗ ನೇರವಾಗಿ ಮೊದಲೇ ಹೇಳಿ ಇಷ್ಟ ಇಲ್ಲ. ಇಲ್ಲಿ ಭಾಳಷ್ಟು ಸುದೀರ್ಘವಾಗಿರುವಂಥ ಪ್ರೊಸೀಜರ್ ಇದು. ನಿಶ್ಚಿತಾರ್ಥ ಆಗುತ್ತೆ, ಅಲ್ಲೂ ಕೂಡ ಹೇಳ್ಬೋದಿತ್ತು, ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಆಗುತ್ತೆ. ಪ್ರೀ ವೆಡ್ಡಿಂಗ್ ಶೂಟ್ ಬಹಳಷ್ಟು ಖುಷಿಯಿಂದ ಇಬ್ಬರು ಭಾಗವಹಿಸಿದ್ದರಲ್ಲಿ. ನಾವು ಫೋಟೋವನ್ನು ಬ್ಲರ್ ಮಾಡಬೇಕು, ಯಾಕಂದರೆ ಮಾಧ್ಯಮಕ್ಕೆ ಎಥಿಕ್ಸ್ ಇರುತ್ತೆ. ಸೊ ಎಥಿಕ್ಸ್ ಪ್ರಕಾರ ನಾವು ಫೋಟೋವನ್ನು ಹಾಕುವಂತಿಲ್ಲ, ಅವರ ಪ್ರೈವೇಸಿ, ಅವರ ಖಾಸಗಿತನವನ್ನು ನಾವುಗಳು ಸೇಫ್ ಮಾಡಬೇಕು. ದ್ಯಾಟ್ಸ್ ವೈ ನಾವು ಫೋಟೋ ಬ್ಲರ್ ಮಾಡ್ತೀವಿ. ಅಲ್ಲೂ ಕೂಡ ಹುಡುಗ ಭಾಳಷ್ಟು ಖುಷಿಯಿಂದ ಭಾಗವಹಿಸಿದರು, ಸ್ಪೆಷಲಿ ಹುಡುಗಿ ಆಲ್ಸೋ. ಇವೆಲ್ಲದರ ಜೊತೆಗೆ ನಿಮ್ಮ ಕಣ್ಣ ಮುಂದೆಯೇ ಆ ಒಂದು ಮೆಹಂದಿ ಕಾರ್ಯಕ್ರಮದ ದೃಶ್ಯಾವಳಿಯನ್ನು ತಾವು ಗಮನಿಸಿದಿರಿ. ಎಷ್ಟು ಖುಷಿಯಿಂದ ಕುಣಿದು ಕುಪ್ಪಳಿಸಿದಂತಹ ಆ ಹೆಣ್ಮಗಳು, ಏನಾಯಿತು ಬೇಡ ಅಂತ ಬಂದಾಗ ಇಷ್ಟು ಸುದೀರ್ಘವಾಗಿರುವಂಥ ಲಾಂಗ್ ಪ್ರೊಸೆಸ್ ಇದೆಯಲ್ವಾ, ಆವಾಗ ಹೇಳ್ಬೋದಿತ್ತಲ್ವಾ ಬೇಡ ಅನ್ನುವಂಥದ್ದು. ಆವಾಗ ಎಲ್ಲೂ ಕೂಡ ಹೇಳದೆ ಮದುವೆ ಆಗುತ್ತೆ ನಿನ್ನೆಯ ದಿನ ಅಂತ ಬಂದಾಗ, ಬೆಳಿಗ್ಗೆ ನಾನು ಬ್ಯೂಟಿ ಪಾರ್ಲರ್ಗೆ ಮೆಹಂದಿ ಹಾಕಕ್ಕೆ ಹೋಗ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಹೋದಂಥ ಹೆಣ್ಮಗಳು ವಾಪಸ್ ಬರಲಿಲ್ಲ ಅಂತ ಬಂದಾಗ, ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಂತಹ ಆ ಹುಡುಗ, ಆ ಹುಡುಗಿಯ ತಂದೆ ತಾಯಿ, ಹುಡುಗನ ತಂದೆ ತಾಯಿ, ಆ ಇಡೀ 2 ಕುಟುಂಬ ಎಲ್ಲರೂ ಕೂಡ ಅವರುಗಳ ಕತೆ ಏನಾಗಿರಬೇಡ. ಜೊತೆಗೆ ಒಂದು ಮದುವೆ ಅಂತ ಬಂದಾಗ ಇಷ್ಟು ಮಕ್ಕಳ ಆಟಿಕೆಯ ಅಥವಾ ಇಟ್ಸ್ ಅ ಜೋಕಾ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಇಲ್ಲಿ ಆ ಹುಡುಗಿ ಎಲ್ಲದರಲ್ಲೂ ಕೂಡ ಭಾಳಷ್ಟು ಖುಷಿಯಿಂದ ಭಾಗವಹಿಸಿದ್ಲು, ಆದರೂ ಕೂಡ ವೈ ಇಂತಹ ಮನಸ್ಥಿತಿ ಅನ್ನುವಂಥದ್ದೇ ಪ್ರಶ್ನೆ. ಇವೆಲ್ಲದರ ಜೊತೆಗೆ ನಾನು ಸಮಯದ ಅಭಾವ ಕೂಡ ತುಂಬಾ ಇದೆ. ನಾನು ಭಾಳಷ್ಟು ಜನರು ಇಲ್ಲಿ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದೀರಿ, ಫೋಟೋಗಳನ್ನು ಹಾಕೋಕ್ಕಾಗಲ್ಲ ಸರ್, ದಯಮಾಡಿ ಕ್ಷಮಿಸಿ. ಇವೆಲ್ಲದರ ಜೊತೆಗೆ ಇಬ್ಬರ ವಿಚಾರಗಳಿಗೂ ಕೂಡ ನನ್ನ ಗೌರವ ಇದೆ, ಆದರೆ ಅಲ್ಲಿ ಆಗಿರುವಂಥ ಅನ್ಯಾಯದ ಮೇಲೆ ನಮ್ಗಳಿಗೆ ಧಿಕ್ಕಾರವಿದೆ. ಇವೆಲ್ಲರ ಜೊತೆಗೆ ಭಾಳಷ್ಟು ಜನರು ಇಲ್ಲಿ ಹೇಳ್ತಾ ಇದ್ರಿ, ನಮ್ಗಳಿಗೆ ಮಾತಾಡಬೇಕು, ಕರೆ ಮಾಡಬೇಕು, ಯಾವತ್ತೂ ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ನಮ್ಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀರಿ, ಇವತ್ತು ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು. ಅದಕ್ಕೋಸ್ಕರ ನಾನು ನಂಬರನ್ನು ಹಾಕಿದ್ದೀನಿ, ವೆರಿ ಲಿಮಿಟೆಡ್ 4 ನಿಮ್ಮ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತೀನಿ, ತದನಂತರ ನಾನು ಬಿಡ್ತೀನಿ, ವೈಂಡ್ ಅಪ್ ಮಾಡ್ತೀನಿ. ಸಾರಿ ಫಾರ್ ದ್ಯಾಟ್, ಸಮಯದ ಅಭಾವ ತುಂಬಾ ಇದೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಓಕೆ, ಈ ವಿಚಾರ ಇಷ್ಟೇ, ನಾನು ದಯಮಾಡಿ ಕ್ಷಮಿಸಿ, ವಿಚಾರ ಇಷ್ಟೇ. ದಯಮಾಡಿ ಇಷ್ಟ ಇಲ್ಲ ಬೇಡ ಅಂತ ಬಂದಾಗ ನೇರವಾಗಿ ಫಸ್ಟೇ ಹೇಳಿ. ಯಾಕಂದರೆ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ಕಾಲಘಟ್ಟದಲ್ಲಿ. ಹುಡುಗರಿಗೆ ಬಹಳಷ್ಟು ಮದುವೆ ಆಗಲಿಕ್ಕೆ ಭಯ ಆಗುವಂತಹ ಪರಿಸ್ಥಿತಿ. ಯಾಕಂದರೆ ಇಂತಹ ಘಟನೆಗಳು ನಡೆದಾಗ ಅಲ್ಲಿ ಹೆಣ್ಮಕ್ಳಿಗೂ ಕೂಡ ಇದೇ ರೀತಿ ದೋಖ ಬಹಳಷ್ಟು ಆಗಿದೆ, ಇಲ್ಲ ಅನ್ನುವಂಥದ್ದಿಲ್ಲ, ಬಹಳಷ್ಟು ಘಟನೆಗಳಾಗಿದೆ. ಸೊ ಈ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಮದುವೆ ಬೇಡ ಅಥವಾ ಇಷ್ಟ ಇಲ್ಲ ಹುಡುಗಿ ಅಥವಾ ಹುಡುಗ, ನೇರವಾಗಿ ಹೇಳಿಬಿಡಿ ಮೊದಲೇ. ಅಲ್ಲಿದ್ದರೆ ಇಷ್ಟು ಆಸೆ ಆಕಾಂಕ್ಷೆಗಳನ್ನು ಕಟ್ಟಿಕೊಂಡಂತಹ, ಹೊಸ ಮನೆಯನ್ನು ಕಟ್ಟಿಕೊಂಡಂತಹ ಆ ಹುಡುಗ ಗೃಹ ಪ್ರವೇಶವನ್ನು ಮಾಡಬೇಕು. ಈ ಮದುವೆ ಆದ ನಂತರ ಆ ಧರ್ಮಪತ್ನಿಯ ಜೊತೆಗೆ ಆ ಮನೆಗೆ ಗೃಹ ಪ್ರವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದಂತಹ ಹುಡುಗ. ಇದೆಲ್ಲವೂ ಕೂಡ ಆ ಹುಡುಗಿಗೆ ಗೊತ್ತಿತ್ತು. ಇದೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಇಂತಹ ನಡೆ ಬೇಕಿತ್ತಾ, ಇಂತಹ ದೋಖ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ. ಗೊತ್ತಿಲ್ಲ ಆ ಹುಡುಗಿ ಎಲ್ಲಿ ಹೋಗಿದ್ದಾಳೆ, ಏನಾಗಿದ್ದಾಳೆ ಅನ್ನೋದು ಗೊತ್ತಿಲ್ಲ, ನಾಪತ್ತೆ ಆಗಿದ್ದಾಳೆ. ಹುಡುಗಿಯನ್ನು ಹುಡುಕಿ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರಿಗೆ ಅಂಗಲಾಚಾಗ್ತಾ ಇದ್ದಾರೆ ಅವರ ತಂದೆ ತಾಯಿ. ಪೊಲೀಸರಲ್ಲಿ ಹೇಳಿದ್ದಾರೆ ತಂದೆ ತಾಯಿಯರು, ಅಂದರೆ ಹುಡುಗಿಯನ್ನು ಹುಡುಕಿ ಕೊಡಿ ಅನ್ನುವಂಥದ್ದು. ಎಲ್ಲಿ ಹೋಗಿದ್ದಾಳೆ ಹುಡುಗಿ, ನಾಪತ್ತೆಯಾಗಿದ್ದಾಳೆ ಹುಡುಗಿ, ಏನು ವಿಚಾರ ಗೊತ್ತಿಲ್ಲ. ಆದರೆ ಒಂದು ವಿಚಾರ ಗೊತ್ತಿಲ್ಲ, ಆ ಹುಡುಗಿ ಸೇಫಾಗಿ ಮನೆಗೆ ಬರಬೇಕು, ಆ ಹುಡುಗಿ ಸೇಫ್ ಆಗಿರಬೇಕು. ಇವೆಲ್ಲದರ ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಸುನೀತಾ ಸಾಲಿ ಅಂತ. ಸುನೀತಾ ಸಾಲಿ. ನಮಸ್ತೆ ಸುನೀತಾ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್, ಏನು ಹೇಳ್ತೀರಿ? ಹೌದು, ಆ ಹುಡುಗ ಚಿನ್ನದಂತ ಹುಡುಗ, ಆ ಹುಡುಗನಿಗೆ ಮೋಸ ಮಾಡಿದ ಹುಡುಗಿಯನ್ನು ಯಾವತ್ತೂ ಬಿಡ್ಬಾರ್ದು. ಯಾಕಂದ್ರೆ ಅವರ ಸತ್ಯ ವಿಷಯ ನಮ್ಗೆ ತಿಳಿಲೇಬೇಕು. ಒಂದು
ಒಂದು ಹುಡುಗ ಅಂತ ಹುಡುಗನಿಗೆ ಹ್ಮ್ ಹೇಗೆ ಮೋಸ ಮಾಡ್ತಾರೆ ನೋಡಿ. ಅವನು ಆ ಹುಡುಗಿಯನ್ನು ಎಷ್ಟೊಂದು ನಂಬಿದ್ದಾನೆ. ಕರೆಕ್ಟ್. ಈಗ ಅವನು ಆಸ್ಪತ್ರೆಗೆ ಸೇರುವ ಪರಿಸ್ಥಿತಿ ಮಾಡಿದ್ದಾನೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮೇಡಮ್, ಹಾಗಾದ್ರೆ ತಮಗೂ ಕೂಡ ಧಿಕ್ಕಾರ ಇದೆ ಈ ಒಂದು ಹೆಣ್ಮಗಳ ನಡೆಯ ಮೇಲೆ. ಹಾಗಾದ್ರೆ ತಾವು ಕೂಡ ಸ್ವತಃ ಹೆಣ್ಮಗಳಾಗಿ ಹೌದು, ಬೇಸರ ಇದೆ ತಮಗೂ ಕೂಡ. ಒಂದು ಸ್ವತಃ ಹೆಣ್ಮಗಳು, ಯಾವತ್ತು ಹೆಣ್ಮಗಳು ಆತರ ಮಾಡ್ಬಾರ್ದಲ್ಲ ಸರ್, ಒಂದು ಮೋಸ ಮಾಡ್ಬಾರ್ದಲ್ಲ ಸರ್ ಹುಡುಗನಿಗೆ. ಒಂದು ಸತ್ಯ ವಿಷಯ ಅವನಿಗೆ ಹುಡುಗನಿಗೆ ಮುಂಚೆನೆ ತಿಳಿಸಬಹುದಿತ್ತಲ್ಲ, ನಾನು ಹೀಗೆ ಯಾವ್ದೋ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಂತ ತಿಳಿಸಬಹುದಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಈಗ ಅವನಿಗೆ ಮೋಸ ಮಾಡೋದು ತಪ್ಪಲ್ವಾ ಸರ್? ಕರೆಕ್ಟ್ 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 ಮೇಡಮ್. ಮೇಡಮ್, ಈಗ ನಾವು ನಿಮ್ಮಲ್ಲಿ ಒಂದು ವಿಚಾರ ಕೇಳಬೇಕು. ತಾವು ಕೂಡ ಒಂದು ಹೆಣ್ಮಗಳಾಗಿ ಈ ಮನಸ್ಥಿತಿ ಹೇಗೆ ಬರುತ್ತೆ ಮೇಡಮ್? ಅಂದ್ರೆ ಯಾಕಂದ್ರೆ ಗೊತ್ತಾ, ನನಗೆ ಬಹಳಷ್ಟು ಶಾಕ್ ಆಗಿರುವಂಥದ್ದು, ಆ ಹೆಣ್ಮಗಳು ಮೆಹಂದಿ ಕಾರ್ಯಕ್ರಮದಲ್ಲಿ ಕೂಡ ಬಹಳಷ್ಟು ಖುಷಿಯಿಂದ ನರ್ತಿಸ್ತಾಳೆ, ಖುಷಿಯಿಂದ ಭಾಗವಹಿಸ್ತಾಳೆ, ಫೋಟೋಶೂಟ್ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ ಮೇಡಮ್. ಎಲ್ಲೂ ಕೂಡ ನಿಶ್ಚಿತಾರ್ಥ, ಎಲ್ಲವೂ ಕೂಡ ಬೇಡ ಅಂತ ಹೇಳಲ್ಲ. ಆದರೆ ಈ ರೀತಿಯಾಗಿ ಕೊನೆಯ ಕ್ಷಣದಲ್ಲಿ ಬಿಟ್ಟು ಹೋಗುವಂಥದ್ದು, ಆ ಹುಡುಗ ಆಸ್ಪತ್ರೆಗೆ ಸೇರುವಂಥದ್ದು, ಏನ್ ಮೇಡಮ್ ಈ ಮನಸ್ಥಿತಿ? ಅವಳ ಪರಿಸ್ಥಿತಿ ಹೇಗೆ ಉಂಟಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಷ್ಟೆಲ್ಲ ಮಾಡಿ ಆತರ ಅವಳು ಮಾಡ್ಬಾರ್ದಲ್ಲ ಒಂದು ಹೆಣ್ಣಾಗಿ. ನಾನ್ಸ ಒಂದು ಹೆಣ್ಣೆ ಅಲ್ವಾ? ಕರೆಕ್ಟ್ ಕರೆಕ್ಟ್. ಹಾಗಾದ್ರೆ ಅವಳು ಒಂದು ಆತರ ಮಾಡ್ಲೇಬಾರ್ದಲ್ವಾ? ಯಾರಿಗೆ ಕೂಡ, ಯಾವ ಹೆಣ್ಣು ಮಕ್ಕಳು ಸಹ ಇಂತ ಇದು ಮಾಡ್ಲೇಬಾರ್ದು. ಒಂದು ಗಂಡು ಮಕ್ಕಳಿಗೆ ಮೋಸ. ಕರೆಕ್ಟ್ 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 ಅಲ್ವಾ? ತಮಗೂ ಕೂಡ ಬಹಳಷ್ಟು ಬೇಸರ ಆಗಿದೆ ಈ ಒಂದು ಪ್ರಕರಣದಲ್ಲಿ. ಬಹಳ ಬೇಸರ ಆಗಿದೆ, ತುಂಬಾ ದುಃಖ ಉಂಟು. ನಿನ್ನೆಯಿಂದ ತುಂಬಾ ನಾವು ದುಃಖದಲ್ಲಿದ್ದೇವೆ. ಓಹೋ ಮೇಡಮ್, ನಿಮ್ಗೆ ಹಾಗಾದ್ರೆ ಈ ಪ್ರಕರಣ ಗೊತ್ತಿದೆ ಹಾಗಾದ್ರೆ? ಹೌದು, ನಿನ್ನೆಯಿಂದ ನಾವು ನೋಡ್ತಾ ಇದ್ದೇವಲ್ಲ ಸರ್. ಓಕೆ ಓಕೆ, ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಇವತ್ತು ಬಹಳಷ್ಟು ಈ ಒಂದು ಪ್ರಕರಣ ವೈರಲ್ ಬರ್ತಾ ಉಂಟು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಿಜ ನಿಜ. ಹಾಗಾದ್ರೆ ನಮ್ಗೆ ಒಂದು, ನಾವು ಸಹ ಹೆಣ್ಣು ಮಕ್ಕಳಲ್ವಾ ಸರ್? ಕರೆಕ್ಟ್ ಕರೆಕ್ಟ್. ಈ ರೀತಿಯಾದ ಹುಡುಗನಿಗೆ ಮೋಸ ಆಗ್ಬಾರ್ದಲ್ಲ. ಅವರ ಪರಿಸ್ಥಿತಿ, ಆ ಮನೆಯವರ ಪರಿಸ್ಥಿತಿ ಹೇಗೆ ಇರಬಹುದು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್ ಮೇಡಮ್, ಎಸ್, ನಿಜ, ತಪ್ಪು ಅಂತ ಹೇಳ್ತೀರಿ. ಎಸ್ ಮೇಡಮ್, ಥ್ಯಾಂಕ್ ಯು ಧನ್ಯವಾದಗಳು. ಇದು ತಮ್ಗಳ ಅಭಿಪ್ರಾಯ. ಯಾಕೆಂದರೆ ಭಾಳಷ್ಟು ಜನರು ಅದೇ ವಿಚಾರವನ್ನು ಹೇಳ್ತಾ ಇದ್ರಿ. ನಮಗೂ ಕೂಡ ಈ ವಿಚಾರದಲ್ಲಿ ಮಾತನಾಡಲಿಕ್ಕಿದೆ. ಜೊತೆಗೆ ನಮ್ಮ ಕರೆಗಳನ್ನು ತೆಗೆದುಕೊಳ್ಳಿ ಅನ್ನೋದು. ದ್ಯಾಟ್ಸ್ ವೈ ನಿಮ್ಮ ಕರೆಗಳಿಗೆ ಕೂಡ ಅವಕಾಶವನ್ನು ನಾವು ಕೊಟ್ಟಿದ್ದೀವಿ. ತಮ್ಮ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಿ ಅನ್ನುವಂಥದ್ದು. ಯಾಕಂದರೆ ಇಂತಹ ಮನಸ್ಥಿತಿಗಳು ಹೇಗೆ ಹುಟ್ಟಿಕೊಳ್ಳುತ್ತೆ, ಬೇಡ ಅಂತ ಬಂದಾಗ ನೇರವಾಗಿ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ಬೋದು. ಆದರೆ ಕೊನೆಯ ಕ್ಷಣದಲ್ಲಿ, ಕೊನೆಯ ಹಂತದಲ್ಲಿ ಈ ರೀತಿ ಧಿಕ್ಕರಿಸುವಂಥದ್ದು, ಈ ರೀತಿ ಧಿಕ್ಕಾರ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು, ಇದು ನೇರವಾಗಿ ದೊಡ್ಡ ದ್ರೋಹ. ಇದು ಮೋಸ. ಯಾಕಂತ ಬಂದಾಗ ಒಂದು ಮಾತನ್ನು ತಿಳಿದವರು ಹೇಳ್ತಾರೆ, ಮೋಸ ಮಾಡುವಂಥದ್ದು ಅದು ಚಾಯ್ಸ್ ಅಲ್ಲ, ಅದು ಪ್ಲ್ಯಾಂಡ್ ಅನ್ನುವಂಥದ್ದು. ಬಹುಶಃ ಈ ಒಂದು ಪ್ರಕರಣವನ್ನು ನೋಡಿದಾಗ ಅಂತಹ ವಿಚಾರಗಳು ಬರುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ಭಾಗವಹಿಸಿದಂತಹ ಹೆಣ್ಮಗಳು. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಜಯಂತಿ ಮೇಡಮ್. ನಮಸ್ತೆ ನಿತಿನ್. ನಮಸ್ಕಾರ ಮೇಡಮ್. ಯಾನು ಬಹುಶಃ ಮೇಡಮ್ ಯಾನು ಒಂಜಿ ಎಂದಿತ್ತೆ ಬಹುಶಃ ಜಯಂತಿ ಮೇಡಮ್ ದಾನೆ ಪಾತಿರ್ದು ಜೇರ್ಪಂದು ಬಹುಶಃ. ಎಸ್ ಮೇಡಮ್, ಪಲ್ಲೆ ದಾದ ಪನ್ಪರ್ ಗಾಡಿ ಗೊತ್ತಿಲ್ಲ ಸತ್ಯವಂತೆ ಓ ಪೊದು ಮಂತುದೆ ಎತ್ತೋ ಪೊದು ಮಂತುದು ಎತ್ತೋ ಮದ್ಮೇಲೆ ಮಂತುದೆ ಇತ್ತೆ ಎಲ್ಲ 14 ತಾರೀಕು ಒಂಜಿ ಮೇಟ್ ಉಂಡು ಅವಲ ಯಾನ್ ಪೊದು ಮಂತು ಅಂಡ ಇತ್ತೆದೆ ಎಂಚಿದೆ ಗೊತ್ತಿಲ್ಲ ಸತ್ಯವಂತೆ ಯಾನ್ಲ ಒಂಜಿ ಪೊಣ್ಣು ಅಂಡ ಎಂಕ್ 2 ಜನ ಆಂಜೋಕ್ಲು ಪೊಣ್ಣು ದೇವರು ಕೊಡ್ತುಜೆ ಎಂಕ್ ಅಂಡ ಎಂಚಿನ ಕಂಪನಿ ಗೊತ್ತಿಲ್ಲ. ಆಂಜೋಕ್ಲಿ ನೂದು ನಂಬೋಲಿ ಪುಂಜೋಕ್ಲೆ ನಿತ್ತೆ ನಮ್ಮನ ಪರಿಸ್ಥಿತಿ. ಓ, ಇರಂಚ ಪನ್ಪರ್ ಒಂಜಿ ಪೊಣ್ಣಾದು ದಾಯ ಗೊತ್ತಿಲ್ಲ ಯಾನ್ ಪನ್ಪ ಒಂಜಿ ಪೊಣ್ಣಾದು ಈರೊಂಜಿ ಪೊಣ್ಣಾದ ಅಂಚ ಪನ್ಪರ್ ಈರೊಂಜಿ ಪೊಣ್ಣಾದ ಮೇಡಮ್ ಈರ ಅಂಚ ಪನ್ಪರೆ ಅಂದು ದಾಯ ಪನ್ಪೆ ಬಂದುಂಡತಿ. ಆಂಜೋಕ್ಲೆ ನಂಡಲ ನಂಬೋಲಿ ಪುಂಜೋಕ್ಲೆ ನಮ್ಮನ ಪರಿಸ್ಥಿತಿ ಇಜ್ಜಿ ದಾಟಿ ಗೊತ್ತಿಲ್ಲ. ಇತ್ತೆ ಅಮ್ಮನ್ಪಿನಿ ದುಮ್ಮನಾನಿ ಮುಟ್ಟಾಲ್ ಪನಂದಿನಲ್ ಮದ್ರೆಂಗಿಗ್ ದುಂಬುದ ಕ್ರಮೊಟ್ಟು ಪಾರ್ಲಾರ್ಗ್ ಹೋಗಿ ಕರೆಕ್ಟ್ ದುಂಬು ಮದ್ರೆಂಗಿ ಪಂಪಿನ ಉಂಡತಿ ಐದು ಪವಿತ್ರವಾಯಿನ ಒಂಜಿ ಇಂದಿತ್ತು ನಮ್ಮ ಹಿಂದೂ ಶಾಸ್ತ್ರ ಅಂದ ಪಂಡ ಹಿಂದೂ ಧರ್ಮೋಡು ಮದ್ರೆಂಗಿ ಪಂಪಿನ ಐದು ಬಲವಾಯಿನ ಒಂಜಿ ನಂಬಿಕೆ ಇತ್ತು. ನಮ್ಮನೆ ತಪ್ಪುನು ಮದ್ರೆಂಗಿದ ಕಡೆದು ಐದು ಬಚ್ಚಿರೆ ಐಕ್ ಪೂಲು ಬೈಸಿದೆ ಎಲ್ಲ ಕಡೆಯಾರೆ ಅವಲ ಕಡೆದು ಐಕ್ ಮದ್ರೆಂಗಿಂದ ಪನಿಯಾರೆಜ್ಜಿ ಅವನೊಂಜಿ ತಿಪ್ಪಿ ಹಿಡ್ದೆತ್ತದು ಅವನು ದೈವೋಗು ದೇವರೆಗು ದೈವೋಗು ಪೂರ ದೀದು ಬೊಕ್ಕ ಕೈಕ್ ದೀಪಿನ ಕ್ರಮ ಇತ್ತಲು ಇನಿ ದಾದಂದು ಮಂಡ ಫೋಟೋ ಶೂಟಿಂಗ್ ಅವು ಒಂದು ಪೂರ ಬೇಟೆ ಆತನತೆ ಪೂರ ಬದಲಾತನ ಆಂಡ ಇನಿ ಒಂಜಿ ಪೊಣ್ಣು ತುಲೆ ಆನ ಬಲ್ತುದು ದಾದಾತು ಅಂದಪ್ಪ
ನಿಜ ಅವೇ ಮೇಡಮ್ ಮಲ್ಪೇರು ಬಂದ ಅಂದ ನಾನು ಸಾರೋಗು ಸಾರ ನಂಬೋಲಿ ಅದೇ பொது மனுஷர்ல போடிக்க நீ தோஜன பண்பேருತ್ತೆ பொது மல்புலேந்து பொது மனுஷர் பண்ட பொன்னானே போடிக்க ಅತ್ತೆ ಪೊಣ್ಣನ ಪೋಡಿಗೆ ನೀನು ಪನ್ಪರ ಅತ್ತ ಮೇಡಮ್ పొదు మన్పేర్ల ఈర్ పన్పిని పొదు మల్పునారాదు పొన్నగ పొదు మల్పేర పోడిಗೆ ಆಪನಿ పొಣ್ಣನ ವಿಚಾರ ಅಂತ ಪನ್ಪಿನಿ పోడిಗೆ ನಾನ ಕಂಡಲ ದೈರೋಡ್ ಮಲ್ಪೋಲಿ ನಿತಿನ್ పొన్నಗ ಮಲ್ಪೇರ ಬಾರಿ పోడిಗೆ ತ್ಯಾಂ ಪನ್ಪಿನಿ ಅಲಿಗಂಚೆ ಇತ್ತನಂದಾಂಡ ಈತು ಮಾತ ನುಮಲ್ ಪೋಡಿಂದ ಎಂಕಿಂಚೆ ಉಂಡು ಕರೆಕ್ಟ್ ಕರೆಕ್ಟ್ ಯಾನ್ ಇಂಚಿ ನಾನು ನುಮಲ್ ತೊಂದುಲ್ಲೆ ಇಂಕ್ ಬೊಚ್ಚಿಂದ ಬಂತುಂಡ ಇಲ್ಲದಕ್ಕಲ ಮರ್ಯಾದಿಲ್ಲ ಒರಿಯುಡೆ ಕರೆಕ್ಟ್ 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 ಆನನಕ್ಕಲ ಮರ್ಯಾದಿಲ್ಲ ಒರಿನು ಪೊನ್ನಾನ ಇಲ್ಲದ ಮರ್ಯಾದಿಲ್ಲ ಒರಿಯುಂಡು ಕರೆಕ್ಟ್ ಅವು ಮೈಂಡ್ ಸೆಟ್ ಮೇಡಮ್ ಇರಡ ದಯಪಣ್ಣಗ ಇರೆಗ್ ಇರ್ ಮಸ್ತ್ ಹಿರಿಯರು ಉಳ್ಳಾರ ಇರೆ ಮಸ್ತ್ ಜನ ತೂತಾರ ಇರ ಎಕ್ಸ್ಪೀರಿಯನ್ಸ್ ಅನುಭವ ಅಂಚದುಪ್ಪನಾಗ ಅಂಚದುಪ್ಪನಾಗ ಇರ್ ತುಯ್ಯರಿ ಈ ಸ್ಟೋರಿ ತೂತಾರತ್ತೆ ಮೇಡಮ್ ಐಟೆ ತುಲೆ ನಿಶ್ಚಿತಾರ್ಥ ಆಪುಂಡು ಐದ ಬೊಕ್ಕ ಪ್ರೀ ವೆಡ್ಡಿಂಗ್ ಶೂಟ್ ಆಪುಂಡು ಮೆಹಂದಿಲ ಬಾರಿ ಗಮ್ಮತ್ತುಡ್ ಆಪುಂಡು ಅಂಚೆ ಎಂಚ ಪುಂಡು ಮಗಲ್ ನಲ್ತೊಂದುಲ್ಲದಿಂದ ಇರ್ಪೋರು ತುಯ್ಯರ್ ಬಾರಿ ಖುಷಿಟ್ ಇಂಚಪುರ ಉಪ್ಪುನಾಗಲ್ಲ ಮನಸ್ಥಿತಿ ಎಂಚ ಮೇಡಮ್ ಆ ಮನಸ್ಥಿತಿ ಎಂಚ ಪನಗ ಹಾಕೊಂಡು ಡಿಸೈಡ್ ಆದುಪ್ಪೇರ ಪನ್ಪಿನಿ ಫೋಟ ಶೂಟ್ ಮಾತ್ರ ಇತ್ತೆ ಬರ್ತೀನಿ ಮಗ ತುಂಬು ಒಂಜಿ ವರ್ಷ ಹತ್ರ 2 ವರ್ಷ ಆಂಡಲ ಆನನ ಪೋನೆ ಪೊನ್ನು ತುಯ್ಯರಜ್ಜಿ ಪೊಣ್ಣನ ಮೋನೆ ಆನು ತುಯ್ಯರಜ್ಜಿ ಇತ್ತೆ ಅಂಚತ್ತು ಇತ್ತೆ ಪೊಣ್ಣು ತುಯ್ನಾನಿಯೇ ಪೂರ ಆಪುಂಡು ಒಂಜಿ ಗಲಿಗೆ ದೇವಸ್ಥಾನ ಉಂಟ ಒಲ್ಪಲ ಪೊಣ್ಣು ತುಯ್ಯರ್ಡ ಅಪ್ಪಲು ಪೂರ ಒಂಜಿ ವರ್ಷದೇನು ಆನಿಯೇ ಬರ್ತಿರ್ಬೇಕು ಕರೆಕ್ಟ್ ಇತ್ತೆ ಮೇಡಮ್ ಅಂದ್ ಸರಿ ಮೇಡಮ್ ಇತ್ತೆ ಪ್ರಶ್ನೆ ಬನ್ನಾಗ ಅಂಚಪುರ ಉಪ್ಪುನಾಗಲ್ಲ ಆತ ಖುಷಿ ಉಪ್ಪುನಾಗ ಲಾಸ್ಟ್ ಮೂಮೆಂಟಿಗೆ ಅವು ಎಂಚ ಮನಸ್ ಬರ್ಪುಂಡು ಮೇಡಮ್ ಅವು ನಾಟ್ ಓನ್ಲಿ ಆ ಹುಡುಗಗ ಮಲ್ಪುನ ದೋಕತ್ತು ಮೇಡಮ್ ತುಲೆ ಸಾಂಕಿದಿನಂಚಿನ ಪಪ್ಪ ಅಮ್ಮಗ ಪುಟ್ಟಾದ ಸಾಂಕಿನಂಚಿನ ಆ ಪಪ್ಪ ಅಮ್ಮಗ ಮಾತ್ರೆಗಳ ಮಲ್ಪುನ ದ್ರೋಹತೆ ಅಂದು ಸತ್ಯ ಮನ್ಸ ಒರ್ಮ ತಿಂಗಳು ತುಮುದು ಬಂಜಿಡು ಒರ್ಮ ತಿಂಗಳು ಆ ಏನೇನು ಬೇಸಾರನ್ನು ಮಲ್ತದು ಅಪ್ಪೆಗ್ ಅಮ್ಮೆರೆಗ್ ಅಂದಕ್ಕಲ ಫ್ಯಾಮಿಲಿಗೆ ಪೂರ ಮಾನ ಮರ್ಯಾದಿಂದ ಎತ್ತಿನತೆ ಅಲ್ಲಿ ಕರೆಕ್ಟ್ ಕರೆಕ್ಟ್ ಅವು ಮನಸ್ಥಿತಿ ಎಂಚ ಬರ್ಪುಂಡು ಮೇಡಮ್ ಅಲ್ಲಿ ಸತ್ಯವಂತ ಅಲ್ಲಿ ಓಡೆ ಅಂಡಲ ಬಲ್ತದಲ್ಲ ಅಂಚವನ್ ಪಾರ ಜಲೇನ್ ಗ್ಯಾರಂಟಿ ಬಂತೆ ಮನ್ಪಿನ ಅಂಚ ಮಲ್ಪುನ ಪೊಂಜೋಕುಲು ಆವಡು ಆನ ಆವಡು ಪೊನ್ನ ಆವಡು ಒಂಜಿ ಫ್ಯಾಮಿಲಿ ಅಂಚ ಮಲ್ಪೆರೆ ಬಲ್ಲಿ ದುಂಬೆ ಮನಲಿ ಅತೆ ಓಕೆ ಇತ್ತಂದಲ್ಲ ಓಪನ್ ಫಂಡ್ ಬಿಂದ ಏನ್ ಕಾನ್ನಾಡು ಚೆಂಕಿಂಚೆ ಕರೆಕ್ಟ್ ಕರೆಕ್ಟ್ ಬೇತಕಲ್ಲ ಬೇತಕಲ್ಲ ಲೈಫ್ ಗೊಬ್ಬುನ ಬೊಡ್ಚಿ ಬಂದು ಪನ್ಪಿನ ಅತೆ ಮೇಡಮ್ ಅದು ಸತ್ಯ ಮನ್ಪೇತೆ ಆನಲ್ಲ ಪನ್ಪಿನ ಇದು ಉನಾನಿ ಆನಗ ಮನದನಿ ದಾದ ಮಲ್ಕೊಡು ಬಲ್ಲೆ ಕರೆಕ್ಟ್ ಕರೆಕ್ಟ್ ನಿಜ ನಿಜ ಮಾನ ಮರ್ಯಾದೆ ದಾನ ಆಯಕುಲೆ ಇತ್ತದ ಪೊಂಜೋಕುಲೆ ಎಂಚಕೇನು ಇರೊಂದು ಬಂಡ ಅಪ್ಪೆ ಅಮ್ಮೆ ಇತ್ತಂದಕ್ಲೆ ರಾವುಲ ಕೇತುಲ ಆಯ್ ಸುರುಕೆಗೇನು ಇಲ್ಲಿ ಇರ್ಬೇಕ ಮಲ್ಪೋರನ್ ಅಂಚಿನ ಪರಿಸ್ಥಿತಿ ಬೈದು ನಿತ್ತದ ಆಯ್ ಬಂಡ ಇತ್ತದ ಜೋಕ್ಲೆಗ ಆನ್ ಜೋಕ್ಲೆಗ ಮದಿಮೆ ಇರಲ್ಲ ಮನಸ್ಸಿಜ್ಜಿ ಕರೆಕ್ಟ್ ಕರೆಕ್ಟ್ ಅತೆ ಓಕೆ ಅಂಚ ಪನೊಂದುಲ್ಲೆ ಬಂಡ ಚಲೋ ಅಂಚ ಆತನು ಎಸ್ ಎಸ್ ಓಕೆ ಮೇಡಮ್ ಇಜ್ನ ನೂದೆಕು ನೂದು ಈ ಪ್ರಕರಣ ರಾಂಗ್ ಇಂಚಾರ ಬಲ್ಲಿತ್ತಂಡು ನಿಜವಾದ ಬೊರ್ಚಿಂದಿತ್ತನ ಸುರುಕೆ ಪನೋಡು ಪನ್ಪಿನತ್ತ ಮೇಡಮ್ ಅದೇ ಇಲ್ಲದ ಮರ್ಯಾದಿಲ್ಲ ಒರಿಯುದು ಅಕ್ಕಲ ಮರ್ಯಾದಿಲ್ಲ ಒರಿಯುದು ಮಾತೇರ್ನಲ್ಲ ಮಾನ ಮರ್ಯಾದೆ ಒರಿಜಿ ಓಕೆ ಕರೆಕ್ಟ್ ಕರೆಕ್ಟ್ ಎಸ್ ಮೇಡಮ್ ಥ್ಯಾಂಕ್ ಯು ಜೋಕ್ಲೇನು ಈತ ಬಂಗೋಡು ತಾಂಕದು ವಿದ್ಯೆ ಕಲ್ಪದು ಅಂದಪ್ಪ ಇಂಚ ಮಲ್ಪ ಇರಂದಾಂಡ ದಾದ ಪರೀಕ್ಷೆ ಕರೆಕ್ಟ್ 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 ಎಸ್ ಎಸ್ ಥ್ಯಾಂಕ್ ಯು ಮೇಡಮ್ ನಿಜ ಒಂಜಿ ಕಡೆ ಇಟ್ಟು ಆ ಹುಡುಗಿ ಎಲ್ಲ ಆತೆ ಹುಡುಗಿ ಹೊಸ ಇಲ್ಲು ಕಟ್ಟಿದ್ದು ಆಯ್ತಾ ಗೃಹ ಪ್ರವೇಶ ಮಲ್ಪಡ ಆಸೆ ಇಡಿತ್ತೆ ದೇಪಡ ಮದಿಮೆ ಬೊಕ ಅವೇನೆ ಒಂಜಿ ಬಟ್ಟ ಉಂಡತೆ ವಿಷ ಕೊಟ್ಟು ಬೋತು ಅಲ್ಲ ಬೇಜಾರಿತ್ತು ಪಾಪ ಓಕೆ ಸರಿ ಮೇಡಮ್ ಓಕೆ ಮಾತ ಮಲ್ಪರ ಬಲ್ಲಿ ಜೋಕು ಓಕೆ ನಾನು ಇಂಚೇನೆ ನಿತಿನ್ ಸತ್ಯ ಮನ್ಪೇನು ನಾನು ಇಂಚೇನೆ ಇಂಚೆನೆ ಓಲ ಭಾವನೆಗೆ ಪುರ ಬೆಲೆ ಇಜ್ಜಿ ಬನ್ಪಾರ ಇಂಚೆನೆ ಇಜ್ಜಿ ನನ್ನ ವೈಕಲ್ ಉಂಡತೆ ನಮ್ಮ ಹಿಂದೂ ಸಂಸ್ಕೃತ ಪ್ರತಿ ಒಂಜಿಲ ಪೋಂಡ್ ಈ ಜೋಕ್ಲೇಟ್ ದಾತ್ರ ಪಂಡ ದುಂಬುದೇನು ನಮಲ ಇಜ್ಜಿ ನಮಲ ದುಂಬುದೇನು ಅಳವಡಿ ಸರ್ ಮೂಲು ಮೇಡಮ್ ಇರಡನೆ ಅನ್ ಕೇನುವೆ ಮೇಡಮ್ ಒಂಜಿ ಮೇಡಮ್ ಇರಡನೆ ಕೇನುವೆ ಇರೇ ಬೋರ್ಡ್ ಯಾನ್ ಪಾತ್ರ ನಾವು ಸರಿಯಾ ಪೂಜಿ ದಟ್ಸ್ ವೈ ಮಸ್ತ್ ಜನ ಕೆಲವು ಕಮೆಂಟ್ ಬರೋದುಂಡು ಐಟೊಂಜಿ ಇಶಾ ಪೂಜಾರಿ ಬಂದ್ಮಾರು ಕಮೆಂಟ್ ಮಲ್ದಿರು ಏರೆಲ್ಲ ಗೊತ್ತಿಜಂದೆ ಪಂಡ್ರೆ ಬಲ್ಲಿ ಆಲ್ ಮೋಸ್ಟ್ಲಿ ಪೇರೆಂಟ್ಸ್ ನ ಒತ್ತಾಯಗ್ ಮದಿಮೆ ಒತ್ತಿಪ್ಪೋಡು ಅಲ್ಲ ಸಿಚುವೇಶನ್ ಎಂಚೆ ಇಪ್ಪೋಡು ಪಂದು ಗೊತ್ತುಂಡ ಪಂದು ಕೇನೊಂದುಲ್ಲೇರು ಇಶಾ ಪೂಜಾರಿ ಪಂಡ್ನಾರು ಇರ್ನ ಐಕದಲ್ಲ ರಿಪ್ಲೈ ಉಂಡೆ ಪನ್ನಾಗ ಅಕಲ ಸಿಚುವೇಶನ್ ಎಂಚ ಗೊತ್ತಿತ್ತು ಪಂಪನಂಚಿನ ವಿಚಾರನ್ನು ಕೇನೊಂದುಲ್ಲೇರು ಅದನ್ ಪರ
ಕರೆಕ್ಟ್ ರಾಧೆ ಗೊತ್ತಿಲ್ಲ ಪೊಣ್ಣು ಆನಾನು ಪೊಣ್ಣು ತುಯಿನಾನಿ ಪನೊಂದು ಎಂತ ಮನಸ್ಸಿಜ್ಜಿ ಕರೆಕ್ಟ್ ಯಾನು ಮದಿಮೆ ಆಪುಜಿ ಕರೆಕ್ಟ್ పండాలుందా అండ ఉండతే ఏరు ఎంచినని పనడు అలాగే మనసిచ్చిందన్న నాకు బలత్కారుడు దారపై పెరాపుడే 100% మేడం 100% దుంగుద కానోడు ఇత్తు ఎంచే ಗೊತ್ತಿంది అప్పే అన్ని ತುಯಿನೆಕ್ಕೆ ಕರಬಾಗೋದು ಇತ್ತೆ ಅಂಚತ್ತತೆ ಕರೆಕ್ಟ್ 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 ಇತ್ತೆ ಪೊನ್ನಗ್ಲ ಆನಗ್ಲ ಮನಸಿಜ್ಜಿಂದ ಎಂಕುಲು ಮದ್ಮೆ ಆಲ್ಪರೆ ಸಾಧ್ಯನೇ ಇಜ್ಜಿ ಕರೆಕ್ಟ್ 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 ಎಸ್ ಮೇಡಂ ಎಸ್ ದಯಗೊಂಡೆಲ್ಲ ಪನ್ವೇರು ನಿಕುಲು ಮದ್ಮೆ ಆಲೆಂದು ಪನ್ಪಿನ ಪರಿಸ್ಥಿತಿలో ಉಂಡು ಜೋಕುಲು ನಿಜ ನಿಜ 100% ಇತ್ತದ ಆ ಸ್ವಾತಂತ್ರ್ಯದ ಕಾಲಘಟ್ಟಡು ಉಲ್ಲ ನಮ್ಮ ಸೊ ಅಂಚದುಪ್ಪುನಗ ಎಸ್ ಎಸ್ పొన్నుల పనుకుని ఆన్ల పనుకుని ఇంకా మనసు నికులు పొడ్డాలి బండేరు నమ్మ మర్యాద పోయి కరెక్ట్ 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 ఎస్ ఎస్ మేడం అంచాతుప్పునగంటే పొన్నకు పంతోలి నేర ఎస్ మేడం ఎస్ ರಕ್ತ ಮರ್ಯಾದೆಲ ಒರಿತಂದೆ ಕರೆಕ್ಟ್ ಕರೆಕ್ಟ್ ನಿಜ ಅತೆ ಅವಳು ಆನ ಆಸೆ ಆಕಾಂಕ್ಷೆ ಆನ ಭವಿಷ್ಯ ಆನ ಕುಟುಂಬದ ಒಂದು ಆನ ಬೇಜರ ಆ ಹುಡುಗಿ ಆಸ್ಪತ್ರೆ ಹೋಗ್ನ ಅವಶ್ಯಕತೆ ಎತ್ತಿಜಿ ಆಯಕ ಪೊಣ್ಣು ತಿಕ್ಕು ಆಯ ಪುಣ್ಯಾತ್ಮೆ ಗೆಡ್ಡೆ ಪೊಣ್ಣು ಅತೆ ನೂದೆಕು ನೂದು ದಾಳ ತೊಂದರೆ ಜನ ಏರೇ ಬರ್ತೀನಿ ಗೊತ್ತನೆ ಪೊಣ್ಣಗೆ ಬರ್ತೀನಿ ಪೊಣ್ಣು ಗಾಜೆ ಉಂಟದೆ ಏತು ಕಾಲ್ತನ್ನೆಲ್ಲ ಮೊರಂ ಪುರ್ತು ತಿರ್ತೈತೆ ಓಕೆ ಎಸ್ ಮೇಡಮ್ ಎಸ್ ಥ್ಯಾಂಕ್ ಯು ಮೇಡಮ್ ಸೊಲ್ಮೇಲು ಮೇಡಮ್ ಎಸ್ ಇಂತಹ ಘಟನೆಗಳು ಭಾಳಷ್ಟು ಕರೆಗಳು ಬರ್ತಾನೆ ಇದೆ. ಕರೆ ಮಾಡಿದಂಥವರು ಕೂಡ ಮಹಿಳೆಯರೇ, ಮತ್ತಷ್ಟು ಕರೆಗಳು ಕೂಡ. ಆದರೆ ಸಮಯದ ಅಭಾವ ಕೂಡ ತುಂಬಾ ಇದೆ, ದಯಮಾಡಿ ಕ್ಷಮಿಸಿ. ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಮಹಿಳೆಯರಿಗೆ ಭಾಳಷ್ಟು ಬೇಸರ ಆಯಿತು. ಯಾಕಂದರೆ ಇಂತಹ ಮನಸ್ಥಿತಿಗಳು ಬದಲಾಗ್ತಾ ಇರುವಂತಹ ಈ ಒಂದು ಜನ್ರೇಷನಲ್ಲಿ ಯಾಕೆ ಬರ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಶಾ ಪೂಜಾರಿ ಅವರು ಹೇಳಿದ್ರಿ, ನಾನು ಮೇಡಮ್ ಅವ್ರ ಹತ್ರ ಕೂಡ ನಾನು ಕೇಳಿದ್ದೀನಿ ಏನು ಸಿಚುವೇಶನ್ ಇರ್ಬೋದು ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಮತ್ತೊಬ್ಬರು ಕೇಳಿದಿರಿ, ಅವರ ಕ್ರೈಸಿಸ್, ಅವರ ಸಮಸ್ಯೆಗಳು, ಅವಳ ಸಮಸ್ಯೆಗಳು ತಮಗೇನು ಗೊತ್ತು ಅನ್ನುವಂಥದ್ದು. ಎಸ್, ಅದನ್ನೇ ನಾವು ಮಾತಾಡ್ತಿರುವಂಥದ್ದು ಮೇಡಮ್, ಅದನ್ನೇ ನಾವುಗಳು ಮಾತಾಡ್ತಿರುವಂಥದ್ದು. ತಮ್ಮಗಳ ಸಮಸ್ಯೆಗಳು, ಆ ಹುಡುಗಿ ಕೂಡ ಸಮಸ್ಯೆ ಇರ್ಬೋದು. ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು, ಅಲ್ಲಿ ಹುಡುಗ ಇದ್ದ, ಹುಡುಗನಲ್ಲಿ ಹೇಳ್ಬೋದಿತ್ತು ಎಂಕಿ ಬೊರ್ಚಣ್ಣ ಎಂಕ ಆಪುಜಿ ಇಷ್ಟೇಜಿ ಮದಿಮೆ ಪನ್ಮಂಚಿನ ವಿಚಾರಡ್ ಪನೋಲಿತ್ತು ನಾ ಪೊಣ್ಣಗ ಪ್ರೀ ವೆಡ್ಡಿಂಗ್ ಶೂಟನಾಗ. ಅಲ್ಲಿ ಯಾವುದೇ ರೀತಿಯ ತಂದೆ ತಾಯಿ, ಆ ಹುಡುಗಿಯ ತಂದೆ ತಾಯಿ ಕುಟುಂಬದವರು ಆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಇರಲ್ಲ. ಹುಡುಗ ಪ್ರೀ ವೆಡ್ಡಿಂಗ್ ಶೂಟ್ ಅಂದರೆ ಏನು ಗೊತ್ತಾ, ನಾವು ಆಗ ಫೋಟೋಗಳನ್ನು ಹಾಕಿದ್ದೀವಿ ಅಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಿ, ಹುಡುಗ ಮತ್ತು ಹುಡುಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿರೋಂಥ ಫೋಟೋ. ಇಫ್ ಆ ಹುಡುಗಿಗೆ ತಾವು ಹೇಳಿದಾಗೆ ಕ್ರೈಸಿಸ್ ಅಥವಾ ಆ ಹುಡುಗಿ ಏನಾದರೂ ಟ್ರಬಲ್ ಅಥವಾ ಆ ಹುಡುಗಿ ಏನಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ಲು ಅಂತ ಬಂದಾಗ ನೇರವಾಗಿ ಆ ಹುಡುಗನಿಗೆ ಹೇಳ್ಬೋದಿತ್ತು. ಆ ಹುಡುಗ ವೆಲ್ ಮೆಚೂರ್ಡ್ ಆಗಿರುವಂಥ ಹುಡುಗ, ಆತನ ಕಾಲ ಮೇಲೆ ಆತ ನಿಂತಿದ್ದಾನೆ, ಜೊತೆಗೆ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿದ್ದಾನೆ, ಸಮಾಜದಲ್ಲಿ ಸ್ಥಾನಮಾನ ಇದೆ. ಆ ಹುಡುಗ ಅರ್ಥ ಮಾಡ್ಕೊಳ್ತಿದ್ದ ಆ ಹುಡುಗಿಯ ಸಿಚುವೇಶನನ್ನು. ಆ ಹುಡುಗ ಹುಡುಗಿಯ ಮನೆಯವರಿಗೆ ಹೇಳ್ತಾ ಇದ್ದ, ಆ ಹುಡುಗ ಕನ್ವಿನ್ಸ್ ಮಾಡ್ತಾ ಇದ್ದ. ಅಟ್ಲೀಸ್ಟ್ ಆ ಪ್ರೀ ವೆಡ್ಡಿಂಗ್ ಶೂಟಲ್ಲೂ ಕೂಡ ಅಥವಾ ನಿಶ್ಚಿತಾರ್ಥ ಟೈಮಲ್ಲಿ ಅಲ್ಲೂ ಕೂಡ ನೋಡುವಂಥ ಸಂದರ್ಭ. ಈಗ ಮೇಡಮ್ ಅವರು ಹೇಳಿದರು, ಜಯಂತಿ ಮೇಡಮ್ ಅವರು, ಅಲ್ಲೂ ಕೂಡ ಹೇಳ್ಬೋದಿತ್ತು. ಅಲ್ಲೂ ಕೂಡ ಆ ಹುಡುಗಿ ಹೇಳಿಲ್ಲ. ಇಷ್ಟು ಹತ್ರ ಆಗ್ತಾ ಬಂತು. ಇವೆಲ್ಲರ ಜೊತೆಗೆ ಆ ಹುಡುಗ ಎಲ್ಲ ಕನಸುಗಳನ್ನು ಕಟ್ಟಿಕೊಂಡಿದ್ದ, ಹುಡುಗಿಯ ತಂದೆ ತಾಯಿ ಕೂಡ ಕನಸುಗಳನ್ನು ಕಟ್ಟಿಕೊಂಡಿದ್ರು. ಆದರೆ ಈಗ ಆ ಹುಡುಗಿ ಈ ರೀತಿಯ ನಡೆಯನ್ನು ಮಾಡಿದಾಗ, ನಾನು ಆಗಲೇ ಹೇಳಿದಾಗೆ ಮೋಸ ಮಾಡುವಂಥದ್ದು ಚಾಯ್ಸ್ ಅಲ್ಲ, ಮೋಸ ಮಾಡುವಂಥ ಇಟ್ಸ್ ಅ ಪ್ಲ್ಯಾನ್. ಟೋಟಲಿ ಪ್ಲ್ಯಾಂಡ್ ಆಗಿರುವಂತಹ ಮೋಸವನ್ನು ಮಾಡ್ತಾರೆ. ಧೋಖಾ ಮಾಡಬೇಕು ಅಂತ ಬಂದಾಗ ಇದು ಚಾಯ್ಸ್ ಅಲ್ಲ. ಇಲ್ಲಿ ಕ್ರೈಸಿಸ್ ಇದೆ, ಪ್ರಾಬ್ಲಮ್ ಇದೆ, ಅಥವಾ ಇನ್ಯಾವುದೋ ಒತ್ತಡ ಇದೆ ಅಂತ ಬಂದಾಗ, ಒತ್ತಡ ಇರುತ್ತೆ, ಒತ್ತಡ ಇದ್ರೆ ನೇರವಾಗಿ ಹೇಳ್ಬೋದು. ಯಾಕಂದರೆ ಈಗ ಸಮಾಜ ಬೆಳೆದಿದೆ, ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಇದೆ, ಹಕ್ಕಿದೆ. ಮಾಧ್ಯಮವೂ ಕೂಡ ಇದೆ, ನಾವುಗಳಿದ್ದೀವಿ, ನೀವುಗಳಿದ್ದೀರಿ, ಎಲ್ಲವೂ ಕೂಡ ಇದೆ, ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬರಿಗೂ ಕೂಡ. ಬೇಡ ಅಂತ ಬಂದಾಗ ಯಾವ ತಂದೆ ತಾಯಿಯೂ ಕೂಡ ಇಷ್ಟ ಇಲ್ಲದಿದ್ದರೆ ಹುಟ್ಟಿಸಿ ಸಾಕಿಸಿದಂತಹ ಸಲಹಿದಂತಹ ಮಗಳನ್ನು ಇಷ್ಟ ಇಲ್ಲದಂತಹ ಯಾವುದೇ ಹುಡುಗನ ಕೈಗೆ ಕೊಡಲ್ಲ. ಅಟ್ ದ ಸೇಮ್ ಟೈಮ್ ಯಾವುದೇ ಹುಡುಗವು ಕೂಡ ಇಷ್ಟ ಇಲ್ಲದಂತಹ ಹುಡುಗಿಯ ಜೊತೆ ಬದುಕಲ್ಲ, ಮದುವೆ ಆಗಲ್ಲ, ಬದುಕಲಿಕ್ಕೆ ಚಾನ್ಸೇ ಇಲ್ಲ. ಪ್ರತಿಯೊಬ್ಬರ ಹುಡುಗರಿಗೂ ಕೂಡ ಹುಡುಗಿ ಇಷ್ಟ ಇದ್ದರೆ ಮಾತ್ರ ಮದುವೆ ಆಗ್ತಾರೆ. ಸೊ ಆ ರೀತಿ ಇದ್ದಾಗ ತಮ್ಮ ಈ ಸ್ಟೇಟ್ಮೆಂಟ್ಗಳು ಇಲ್ಲಿ ಸರಿ ಬರಲ್ಲ. ಅಟ್ ದ ಸೇಮ್ ಟೈಮ್ ಆ ಹುಡುಗನ ಕಥೆಯನ್ನು ಹೇಳಿ ಯಾಕೆ ನೋಡಲ್ಲ ತಾವುಗಳು? ಆ ಹುಡುಗನ ಬಗ್ಗೆ ಯಾಕೆ ತಾವುಗಳು ಯೋಚನೆ ಮಾಡಲ್ಲ? ಯಾಕೂ ಯೋಚನೆ ಮಾಡಲ್ಲ ಅನ್ನುವಂಥ ಪ್ರಶ್ನೆ. ನೀವುಗಳು ಏನು ಬೇಕಾದರೂ ಹೇಳ್ಬೋದು ನಮ್ಗಳಿಗೆ. ಆದರೆ ನಾನು ಕೇಳುವಂಥದ್ದು, ಯಾಕೆ ಆ ಹುಡುಗ ಶಾಕ್ ಆಗಿ ಆಸ್ಪತ್ರೆಯಲ್ಲಿದ್ದಾನೆ? ಆತನ ಭವಿಷ್ಯ, ಆತನ ಚಿಂತನೆಗಳು, ಆತನ ಕುಟುಂಬದ ಒಂದು ಎಲ್ಲವೂ ಕೂಡ ಯೋಚನೆ ಮಾಡಿ ಅಲ್ಲ. ಆ ಸೈಡ್ ಕೂಡ ನಾನು ಆಗಲೇ ಹೇಳಿದೆ, ಮೋಸ ಮಾಡುವಂಥದ್ದು, ಧೋಖಾ ಮಾಡೋದು ಇಟ್ಸ್ ನಾಟ್ ಅ ಚಾಯ್ಸ್, ಇಟ್ಸ್ ಅ ಪ್ಲ್ಯಾನ್.
ಈ ಪ್ರಕರಣದಲ್ಲಿ ಪಕ್ಕಾ ಪ್ಲ್ಯಾಂಟ್. ನೀವು ನೋಡಿರ್ಬೋದಲ್ವಾ ಯಾವ ರೀತಿ ಖುಷಿಯಾಗಿದ್ದಾರೆ, ತದನಂತರ ಯಾವ ರೀತಿ ಆಗಿದೆ ಅನ್ನೋಂಥದ್ದು. ಸೊ ಸ್ವಲ್ಪ ಬದಲಾಗಿ, ಇದರಲ್ಲಿ ಭಾಳಷ್ಟು ಕಷ್ಟ, ಕಳಕಳಿಯ ವಿನಂತಿ. ಯಾಕಂತ ಬಂದಾಗ ತಂದೆ ತಾಯಿ ಹೆತ್ತು ಹೊತ್ತು ಸಾಕಿ ಸಲಹಿರ್ತಾರೆ, ಭಾಳಷ್ಟು ಭವಿಷ್ಯದ ಬಗ್ಗೆ ಆಸೆ ಆಕಾಂಕ್ಷೆ ಕನಸುಗಳನ್ನು ಕಟ್ಟಿರ್ತಾರೆ, ಹೆಣ್ಮಗಳ ತಂದೆ ತಾಯಿ, ಗಂಡು ಮಕ್ಕಳ ತಂದೆ ತಾಯಿ. ಸೊ ಹಾಗಿದ್ದಾಗ ದಯಮಾಡಿ ಇಷ್ಟ ಇಲ್ಲ ಅಂತ ಬಂದಾಗ ನೇರವಾಗಿ ಹೇಳಿಬಿಡಿ, ಇಷ್ಟ ಇಲ್ಲ, ಮದುವೆ ಬೇಡ ಅನ್ನುವಂಥದ್ದು. ಆದರೆ ಯಾರ ನಂಬಿಕೆಯ ಮೇಲೆ, ಅವರ ವಿಚಾರಗಳ ಮೇಲೆ, ಅವರ ಭವಿಷ್ಯದ ಮೇಲೆ ಚೆಲ್ಲಾಟ ಆಡಬೇಡಿ, ಧೋಖಾ ಮಾಡಬೇಡಿ, ಕಳಕಳಿಯ ವಿನಂತಿ. ಸೊ ಒನ್ಸ್ ಅಗೇನ್ ಇಂತಹ ಮೋಸದ ವಂಚನೆಯ ಪ್ರಕರಣಗಳು, ವೈ ಇವತ್ತಿನ ಈ ಒಂದು ಚರ್ಚೆ ಅಂತ ಬಂದಾಗ ವಂಚನೆಯ ಪ್ರಕರಣಗಳಲ್ಲಿ ಇದು ಕೂಡ ಒಂದು, ಇದು ಕೂಡ ಮೋಸದ ಪ್ರಕರಣ, ನೋ ಡೌಟ್. ಸೊ ಹಾಗಿದ್ದಾಗ ಬಿ ಅವೇರ್, ಯಾವುದೇ ವಿಚಾರದ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಿ. ಆ್ಯಂಡ್ ಆ ಹುಡುಗ ಧೈರ್ಯ ಕೆಡುವಂಥದ್ದು ಬೇಡ. ಯಾಕೆಂದರೆ ಆ ಹುಡುಗ ಹ್ಯಾಂಡ್ಸಮ್ ಆಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಆ ಹುಡುಗ ಮನೆಯನ್ನು ಕಟ್ಟಿದ್ದಾನೆ, ಒಳ್ಳೆಯ ಕೆಲಸ ಇದೆ, ಸಮಾಜದಲ್ಲಿ ಸ್ಥಾನಮಾನ ಇದೆ, ಹ್ಯಾಂಡ್ಸಮ್ ಆಗಿದ್ದಾನೆ ಆ ಹುಡುಗ. ಆ ಹುಡುಗನಿಗೆ ಇಂತಹ ಅದೆಷ್ಟೋ ಹುಡುಗಿರು ಸಿಕ್ಕೇ ಸಿಗ್ತಾರೆ, ನೋ ಡೌಟ್. ಹಾಗಾಗಿ ಆ ಹುಡುಗ ಟೆನ್ಷನ್ ಮಾಡುವಂಥದ್ದು ಅಥವಾ ಇದರ ಬಗ್ಗೆ ಬೇಸರದಿಂದ ಇರುವಂಥದ್ದು ಮಾಡಲೇಬಾರ್ದು. ಈ ಸಚ್ ಅ ಹ್ಯಾಂಡ್ಸಮ್ ಹುಡುಗ, ನಾನು ನೋಡಿದ್ದೀನಿ ಆತನ ಫೋಟೋವನ್ನು. ಬ್ಲರ್ ಮಾಡಬೇಕು, ಯಾಕಂತ ಬಂದಾಗ ನಮ್ಮ ಮಾಧ್ಯಮದ ಎಥಿಕ್ಸ್ ಪ್ರಕಾರ ಬ್ಲರ್ ಮಾಡಬೇಕು, ದ್ಯಾಟ್ಸ್ ವೈ. ಸೊ ಹಾಗಿದ್ದಾಗ ಆ ಹುಡುಗನಿಗೆ ಇಂತಹ 10 ಅಲ್ಲ 100 ಹೆಣ್ಮಕ್ಳು ಸಿಗ್ತಾರೆ ಮದುವೆ ಆಗಲಿಕ್ಕೆ ಧರ್ಮಪತ್ನಿಯಾಗಿ. ಸೊ ಅದೆಷ್ಟೋ ಜನರು ಇದ್ದಾರೆ. ಸೊ ಹಾಗಿದ್ದಾಗ ಎಲ್ಲವೂ ಕೂಡ ಮುಗೀತು ಅನ್ನುವಂತಹ ಮನಸ್ಥಿತಿಗಳು ಯಾವತ್ತೂ ಕೂಡ ಬೇಡ. ಈ ರೀತಿ ಆಟ ಆಡಿದರೆ ದೇವರು ಕೂಡ ಬೇರೆ ರೀತಿಯಲ್ಲಿ ಆಟ ಆಡ್ತಾರೆ ಅನ್ನುವಂತಹ ಒಂದು ವಿಚಾರದಲ್ಲಿ ಆ ಹುಡುಗಿಯೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು, ಆ ಹುಡುಗನೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಹಾಗಿದ್ದಾಗ ಮೋಸವನ್ನು ಯಾವತ್ತೂ ಕೂಡ ಯಾರಿಗೂ ಕೂಡ ಮಾಡಬೇಡಿ. ಸೊ ನಾವುಗಳು ಏನೇ ಮಾಡ್ಬೋದು, ಮೇಲೆ ಒಬ್ಬ ನೋಡುವವನಿರ್ತಾನೆ. ಸೊ ಹಾಗಿದ್ದಾಗ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ಹುಡುಗ ಆದಷ್ಟು ಬೇಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದು ಖುಷಿಯಿಂದ ಬಾಳಬೇಕು, ಬದುಕಬೇಕು. ಆ ಹುಡುಗಿಯ ಮುಂದೆ ಅತ್ಯದ್ಭುತವಾಗಿ ಬದುಕಬೇಕು. ಸೊ ಇದಾದರೆ ನಿಜವಾಗಲೂ ಕೂಡ ಒಂದು ಒಳ್ಳೆಯ ಪಾಠ ಅಥವಾ ಒಳ್ಳೆಯ ಒಂದು ಬುದ್ಧಿ ಕಲಿಸಿದಂತೆ ಆಗುತ್ತೆ. ಅದು ಆಗಲೇಬೇಕು, ಯಾವತ್ತೂ ಕೂಡ ಸೋಲ್ಬಾರ್ದು ಈ ರೀತಿಯ ಪ್ರಕರಣಗಳಲ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಸೊ ಹಾಗಿದ್ದಾಗ ಮೋಸ ಮಾಡಬೇಡಿ, ಮೋಸ ಆಗಬೇಡಿ, ಜೊತೆಗೆ ಮೋಸ ಮಾಡುವಂಥ ಮನಸ್ಥಿತಿಗಳು ಬೇಡ. ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಜೊತೆಗೆ ಅಲ್ಲಿ ತಂದೆ ತಾಯಿ ಎಲ್ಲರನ್ನ ನೋಡಿ, ಸಮಾಜವನ್ನು ನೋಡಿ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7.